ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಬಾರ್ದಿತ್ತು. ಅವಳಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ ನಾವು ಆ ಹೆಣ್ಮಗಳ ಜೊತೆ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ದೂರು ಬಂದದ್ದು ಹೌದು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ನೀವು ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತೇಳಿ ದೂರು ಬಂದಿದ್ದು ಹೌದು. ಆದರೆ ಇದು ಎರಡು ಕುಟುಂಬಗಳ ನಡುವೆ ಇರುವಂಥ ಸಮಸ್ಯೆ. ಇದು ಎಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ನೀವೇ ಇದನ್ನು ಕೂತ್ಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಎಂಬಂತಹ ನಾವು ನಮ್ಮ ಸಲಹೆಯನ್ನು ಕೂಡ ಅವರಿಗೆ ನಾನು ಕೊಟ್ಟಿದ್ದೇನೆ. ಆದರೆ ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ಪವರ್ಡ್ ಬೈ ಮುಕುಂದಿ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಪುತ್ತೂರಿನ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿತೆ ಅನ್ನುವಂಥದ್ದು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತಪ್ಪು ಮಾಡುವುದು ಸಹಜ, ಆದರೆ ತಪ್ಪು ಮಾಡಿ ಅದನ್ನ ಎದುರಿಸಲಾಗದೆ ಪರಾರಿಯಾಗುವುದು ಅಥವಾ ತಪ್ಪಿಸಿಕೊಳ್ಳುವುದು ಎಷ್ಟು ಸರಿ? ಇಂತಹ ಒಂದು ಘಟನೆ ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ. ಪುತ್ತೂರಿನ ಬಿಜೆಪಿಯ ನಗರಸಭಾ ಸದಸ್ಯನ ಪುತ್ರ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಗರ್ಭಾವತಿ ಮಾಡಿದ ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆಯುತ್ತಿದೆ. ಕೇವಲ 21 ವರ್ಷ ವಯಸ್ಸಿನ ಯುವಕನೊಬ್ಬ ಸಹಪಾಠಿ ವಿದ್ಯಾರ್ಥಿನಿಯೊಬ್ಬಳನ್ನ ಹಲವು ವರ್ಷಗಳ ಕಾಲ ಪ್ರೀತಿಸಿ ಆಕೆಯನ್ನ ಬಳಸಿಕೊಂಡು ಆಕೆ ಗರ್ಭಿಣಿಯಾದ ನಂತರ ಮದುವೆಯಾಗುವ ಭರವಸೆಯನ್ನ ಕೊಟ್ಟು ಕೊನೆಗೆ ಮದುವೆಯಾಗದೆ ಪರಾರಿಯಾಗಿದ್ದಾನೆ. ಇದೀಗ ಯುವತಿಗೆ ಹೆರಿಗೆಯಾಗಿದೆ. ಆರೋಪಿ ಮೂಳಿಕೃಷ್ಣ ಜಿ.ರಾವ್ ಬಿಜೆಪಿ ಮುಖಂಡ, ಪುತ್ತೂರು ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್ ಅವರ ಪುತ್ರ. ಪುತ್ತೂರಿನಲ್ಲಿ ವಿದ್ಯಾರ್ಥಿನಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮಗುವನ್ನ ಕೊಟ್ಟು ಕೈಕೊಟ್ಟ ಪ್ರಕರಣದ ಬಗ್ಗೆ ಯಾವೊಂದು ಹಿಂದೂ ಸಂಘಟನೆಗಳು ಧ್ವನಿ ಎತ್ತುತ್ತಿಲ್ಲ ಎಂಬ ಕೂಗು ಕೇಳಿಬರುತ್ತಿದೆ. ನೊಂದ ಯುವತಿಯ ಕುಟುಂಬ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಈ ಬಗ್ಗೆ ಯುವತಿಯ ತಾಯಿ ಸುದ್ದಿಗೋಷ್ಠಿ ನಡೆಸಿ ತಮಗಾದ ಅನ್ಯಾಯದ ಬಗ್ಗೆ ಮಾಹಿತಿಯನ್ನ ನೀಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರ ಹತ್ರ ಕೇಳಿದ್ದೇನೆ. ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ, ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ, ಮುರಳಿ ಭಟ್ ಎಲ್ಲರೂ ನನ್ನನ್ನು ಮಗುವನ್ನು ತೆಗಿಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರಂತ ಹೇಳೋದು ವಿನಃ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ. 1.5 ತಿಂಗಳು ಅವಕಾಶ ಬೇರೆ ಕೊಟ್ಟಿದ್ದೇವೆ ಇವರಿಗೆ, ಜಗನ್ನಿವಾಸ್ ರಾವ್ಗೆ. ಆದ್ರೆ ಆ ಟೈಮಲ್ಲಿ ನಾವು ಹುಡುಗಿಗೆ ಮದುವೆ ಮಾಡಿಸ್ತೇವೆ, ರಿಜಿಸ್ಟರ್ ಮಾಡಿಸ್ತೇವೆ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ ಅಂತ ಹೇಳಿ ಕೂತವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ. ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟಿದ್ದಾರೆ, ಅವರದೇ ಕೈವಾಡ. ಆದ್ರೆ ಈಗ ನನಗೆ ಗೊತ್ತಿಲ್ಲ, ನಮ್ಮ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದ್ರೆ ಅದನ್ನ ನಂಬಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಯಾರಿಗೂ ಆಗಲಿ ಹಿಂದೂ ಕಾರ್ಯಕರ್ತರಿಗಾಗಲಿ ತರಲಿಕ್ಕೆ ಆಗಿಲ್ಲ ಅಂದಮೇಲೆ ಅವ್ರಿದ್ದೇನು ಪ್ರಯೋಜನ ಅಂತ ನಾನು ಕೇಳ್ತಿರೋದು. ಒಂದು ಹಿಂದೂ ಹುಡುಗಿಗೆ ನ್ಯಾಯ ಈ ಸಂಘಟನೆಗಳಿಗೆ ಆಗಿಲ್ಲ ಅಂದಮೇಲೆ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ. ಈಗ ಹುಡುಗ ಬರಬೇಕು, ಹುಡುಗ ಎಲ್ಲಿದ್ರು ಅವನನ್ನು ಎದುರು ತರಬೇಕು ಅಂತ ನಾನು ಕೇಳ್ಕೊಳ್ತಿರೋದು. ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಅವನ ತಂದೆಯ ಸ್ಥಾನ ಕೊಡಿಸಬೇಕು. ನೀವು ಅಷ್ಟೇ, ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಅವರು. ಸಂತ್ರಸ್ತೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಶಾಸಕರ ಮನವಿಯಂತೆ ಮದುವೆ ಮಾತುಕತೆ ಮತ್ತು ಮುಚ್ಚಳಿಕೆಯನ್ನ ಆರೋಪಿಯ ತಂದೆ ಕೊಟ್ಟಿದ್ದಾರೆ. ಆ ಬಳಿಕ ಹುಡುಗ ಮದುವೆ ಹಾಕಲು ಒಪ್ಪದೆ ಮೋಸ ಮಾಡಿದ್ದಾನೆ. ಈಗ ಶಾಸಕರೇ ಖುದ್ದು ನಿಂತು ಅವರಿಗೆ ಮದುವೆ ಮಾಡಿಕೊಡಬೇಕು ಎಂಬ ಆಗ್ರಹ ಕೂಡ ಕೇಳಿಬರುತ್ತಿದೆ. ಸಂತ್ರಸ್ತೆ ಯುವತಿಗೆ ನ್ಯಾಯಕ್ಕಾಗಿ ವಿಶ್ವಕರ್ಮ ಸಮಾಜದವರು
ವೆಲ್ಫೇರ್ ಪಾರ್ಟಿ ಎಸ್ಟಿಪಿ ರಾಮಸೇನಿಯವರು ಸುದ್ದಿಗೋಷ್ಠಿಯನ್ನ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇವರ ಜೊತೆಗೆ ಬಿಜೆಪಿಯ ಸತೀಶ್ ಕುಂಪಲ, ಹಿಂದೂ ಮುಖಂಡ ಮುರಳೀಕೃಷ್ಣ ಹಸಂತಡ್ಕ, ಶರಣ್ ಪಂಪಿಲ್ ಅವರು ಕೂಡ ಸಂತ್ರಸ್ತೆಯ ಪರವಾಗಿ ನಿಂತು ನ್ಯಾಯ ಕೊಡಿಸುವ ಭರವಸೆಯ ಮಾತುಗಳನ್ನಾಡಿದ್ದಾರೆ. ನೋಡಿ, ಪುತ್ತೂರಲ್ಲಿ ಯಾವ ಹೆಣ್ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಬಾರ್ದಿತ್ತು. ಅವಳಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ ನಾವು ಆ ಹೆಣ್ಮಗಳ ಜೊತೆ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ದೂರು ಬಂದದ್ದು ಹೌದು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ನೀವು ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತೇಳಿ ದೂರು ಬಂದಿದ್ದು ಹೌದು. ಆದರೆ ಇದು ಎರಡು ಕುಟುಂಬಗಳ ನಡುವೆ ಇರುವಂಥ ಸಮಸ್ಯೆ. ಇದು ಎಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ನೀವೇ ಇದನ್ನು ಕೂತ್ಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಎಂಬಂತಹ ನಾವು ನಮ್ಮ ಸಲಹೆಯನ್ನು ಕೂಡ ಅವರಿಗೆ ನಾನು ಕೊಟ್ಟಿದ್ದೇನೆ. ಆದರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಹೆಣ್ಮಗಳಿಗೆ, ನನ್ನ ಮಗಳಿಗೆ ನ್ಯಾಯ ಕೊಡಬೇಕೆಂಬ ಕಾರಣಕ್ಕೋಸ್ಕರ ಆ ತಾಯಿ ಇವತ್ತು ಪ್ರತಿಭಟನೆ ಮತ್ತು ಇವತ್ತು ಮಾಧ್ಯಮದ ಮುಖಾಂತರನೂ ಆಗ್ರಹವನ್ನು ಮಾಡ್ತಾ ಇದ್ದಾಳೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಕೂಡ ಆ ತಾಯಿಯ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ. ಯಾವ ರೀತಿ ಇದನ್ನು ಸರಿ ಮಾಡ್ಬೋದು, ಯಾವ ರೀತಿ ಅವಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಮುಂದಿನ ದಿವಸಗಳಲ್ಲಿ ಯೋಚನೆಯನ್ನು ಮಾಡ್ತೀವಿ. ಈ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ನ್ಯಾಯ ಸಿಗುವಂತ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗಿದ್ದೇವೆ. ಈ ಹೆಣ್ಣು ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೆ, ಯಾವದ ತಡೆಯನ್ನು ಎದುರಿಸಬೇಕಾದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನ ಅವರ ತಾಯಿಯನ್ನ ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥ. ಜೂನ್ 24ರ ರಾತ್ರಿ ದೂರು ದಾಖಲಾದ ನಂತರ ಪುತ್ತೂರು ಪೊಲೀಸರು ಕೃಷ್ಣರಾವ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 64(1) ಮತ್ತು 69 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಆತನ ಪತ್ತೆಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡನ ಪುತ್ರನ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮಂಗಳೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆದಿದ್ದು, ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನ್ಯಾಯ ದೊರಕಿಸಿಕೊಡಬೇಕಾದುದು ಸಮಾಜದ ಜವಾಬ್ದಾರಿ. ಅದನ್ನ ಬಿಟ್ಟು ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಸಂತ್ರಸ್ತೆ ಯುವತಿಗೆ ನ್ಯಾಯ ದೊರಕಲಿ ಎಂಬುದೇ ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರ್, ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಥವಾ ಆಚಾರ ವಿಚಾರಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ಒಂದು ಜಿಲ್ಲೆ. ಆದರೆ ಇಂಥ ಒಂದು ಪ್ರಕರಣಗಳು ಜಿಲ್ಲೆಗೆ ಕಪ್ಪು ಚುಕ್ಕಿ ಆಗ್ಬೋದಾ ಅಂತ? ಖಂಡಿತವಾಗಿಯೂ ಇಂತಹ ಪ್ರಕರಣಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಇಂತಹ ಪ್ರಕರಣಗಳಿಗೆ ವ್ಯಾಪಕವಾದ ಪ್ರಚಾರ ಸಿಕ್ಕಿದಂಥ ಸಂದರ್ಭದಲ್ಲಿ ಎರಡು ಮನಸ್ಸುಗಳ ಮಧ್ಯೆ, ಎರಡು ಮನೆಗಳ ಮಧ್ಯೆ ಇದ್ದಂತಹ ವಿಚಾರಗಳು ಸಾರ್ವಜನಿಕವಾಗಿ ಚರ್ಚೆಗಳು ಪಡ್ತಾ ಇದೆ. ಇಂತಹ ಚರ್ಚೆ ಆರೋಗ್ಯಕರವಲ್ಲ. ಸಮಾಜದ ಹಿತದೃಷ್ಟಿಯಿಂದ ಇದು ಆರೋಗ್ಯಕರ ಚರ್ಚೆ. ಅದೀಗ ಹೋಗ್ತಿರುವಂಥ ದಾರಿ ಸರಿಯಲ್ಲ. ಆದರೆ ಇದರಲ್ಲಿ ಈ ಪ್ರಕರಣದಲ್ಲಿ ಪುತ್ತೂರಲ್ಲಿ ಏನು ಆ ಪ್ರಕರಣ ನಡೆದಿದೆ, ಆ ಪ್ರಕರಣದಲ್ಲಿ ಆರಂಭದಲ್ಲಿ ಎರಡೂ ಮನೆಯವರ ತಪ್ಪು ಇದೆ. ಆ ತಪ್ಪನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಅವರು ಮಾಡಬೇಕಿತ್ತು. ಒಂದು ವೇಳೆ ಅವರು ಆ ತಪ್ಪನ್ನೇ ಸರಿ ಅಂತ ಸಾಧಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳುವ ಕೆಲಸವನ್ನು ಅವರವರ ಸಮಾಜದ ಮುಖಂಡರು, ಪಕ್ಷದ ಮುಖಂಡರು, ಸಂಘಟನೆಯ ಮುಖಂಡರು ಮಾಡಬೇಕಿತ್ತು. ಮಾಡಿದ್ದಾರೆ ಕೂಡ. ಆದರೆ ಕೈ ಮೀರಿದಂತಹ ಸಂದರ್ಭದಲ್ಲಿ ಆ ಒಂದು ಪೈಕಿಯವರು ಒಡಂಬಡಲಿಲ್ಲ. ಇದು ಸಮಸ್ಯೆಗೆ ಮೂಲ ಕಾರಣ. ಮತ್ತು ಈ ವಿಚಾರದಲ್ಲಿ ಏನು ಸಂತ್ರಸ್ತೆ ಇದ್ದಾರೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ. ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಆದ್ದರಿಂದಾಗಿ ಇದು ಸಹಜವಾಗಿಯೇ ನ್ಯಾಯಾಲಯದ ಮೆಟ್ಟಿಲು ಹತ್ತದೆ. ಆಲ್ರೆಡಿ ಈಗಲೇ ಆ ಹುಡುಗ ಏನಿದ್ದಾನೆ ಅವನು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ 6th ಎಡಿಷನ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಪ್ರಾಥಮಿಕ ವಿಚಾರಣೆ ನಡೆದಿದೆ. ಯಾವುದೇ ಒಂದು ಪ್ರಕರಣದಲ್ಲಿ ಅಪರಾಧಿಗೆ ಜಾಮೀನು
ಕೊಡಬೇಕು ಅಂತ ಕೋರಿಕೆ ಬಂದಂಥ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ರು ಯಾರು ದೂರುದಾರರಿದ್ದಾರೆ ಅವರಿಗೊಂದು ನೋಟಿಸ್ ಮಾಡ್ತಾರೆ, ಅವನಿಗೆ ಜಾಮೀನು ಕೊಡಬೇಕಾ ಬೇಡವ ಅಂತೇಳಿ. ಆ ರೀತಿಯಾಗಿ ಈ ಪ್ರಕರಣದಲ್ಲೂ ಯಾರು ಆರೋಪಿ ಇದ್ದಾನೆ ಅವನಿಗೆ ಜಾಮೀನು ಆಕ್ಷೇಪಣೆಯಾಗಿದೆ. ದೂರುದಾರರಿಗೆ ನೋಟಿಸ್ ಜಾರಿಯಾಗಿತ್ತು. ದೂರುದಾರರು ಕೋರ್ಟಿಗೆ ಬರಲಿಕ್ಕೆ ಅಸಾಧ್ಯವಾದಂಥ ಹಿನ್ನೆಲೆಯಲ್ಲಿ ಅವರ ತಾಯಿಯವರು ಹಾಜರಾಗಿದ್ದರು. ಅವರು ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಅವನಿಗೆ ಜಾಮೀನು ಮಂಜೂರು ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ನ್ಯಾಯಾಲಯ ಏನು ತೀರ್ಮಾನ ತಗೊಳ್ತದೆ ಅದರ ಮೇಲೆ ಆ ಪ್ರಕರಣದ ವಿಚಾರ ನಿಂತಿರ್ತದೆ. ಈಗ ಇಲ್ಲಿರುವ ಪ್ರಶ್ನೆ ಏನಂತಂದ್ರೆ ಇದು ಇಷ್ಟು ಗೋಜಲಾದದ್ದು ಯಾಕೆ ಅಂತೇಳಿ, ದೊಡ್ಡ ಮಟ್ಟಕ್ಕೆ ಹೋದದ್ದು ಯಾಕೆ ಅಂತೇಳಿ. ಯಾಕಂತ ಹೇಳಿದರೆ ಇದರಲ್ಲಿ ಇರುವಂಥದ್ದು ಆರೋಪ ಏನಂತ ಹೇಳಿದರೆ ಅತ್ಯಾಚಾರ ಆಗಿದೆ ಅಂತ ಹೇಳಿ. ಇದು ವಾಸ್ತವವಾಗಿ ಇದು ಅತ್ಯಾಚಾರ ಅಲ್ಲ. ಯಾಕಂತ ಹೇಳಿದರೆ ಸಂತ್ರಸ್ತೆ ಏನಿದ್ದಾಳೆ ಅವಳು ಗೊತ್ತಿದ್ದೆ ಅಲ್ಲ, ಮೆಚೂರ್ ಆಗಿದ್ದ, 18 ವರ್ಷ ಕಳೆದಿದೆ ಅವಳಿಗೆ. ಅದರಿಂದಾಗಿ ಅವಳು ಅಪ್ರಾಪ್ತೆ ಅಲ್ಲ. ಒಂದು ವೇಳೆ ಅವಳು 18 ವರ್ಷ ಆಗದೇ ಇರ್ತಿದ್ರೆ ಅವಳು ಅಪ್ರಾಪ್ತೆ ಆಗಿದ್ದಾರೆ ಈ ಪ್ರಕರಣ ಇನ್ನೊಂದು ಮಗುಲಿಗೆ ಹೋಗ್ತಾ ಇತ್ತು. ಅವಳ ದೂರೇ ಅಗತ್ಯ ಇಲ್ಲ, ಅವಳ ದೂರೇ ಅಗತ್ಯ ಇಲ್ಲ. ಅವಳ ಪರವಾಗಿ ಅವರ ತಾಯಿ ದೂರು ಕೊಟ್ಟಿದ್ರು ಸಾಕಿತ್ತು. ಅದರಿಂದ ಇದು ಅವಳೇ ಪ್ರಾಪ್ತ ವಯಸ್ಕಳಾಗಿದ್ದರಿಂದ ಅವಳ ದೂರು ಮುಖ್ಯವಾಗಿದೆ. ಆದರೆ ಆ ದೂರಿನಲ್ಲಿಯೇ ಅವರು ಈ ರೀತಿಯಾಗಿ ಅವರು ನನ್ನನ್ನು ನಂಬಿಕೆ ದ್ರೋಹ ಮಾಡಿ ನನ್ನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಅಂತೇಳಿ ಆರೋಪ. ಅದರ ಪರಿಣಾಮವಾಗಿ ನಾನು ಗರ್ಭವತಿಯಾಗಿದ್ದೇನೆ. ಇದೀಗ ನಾನು ಮಗುವಿಗೆ ಜನ್ಮ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ನಂಬಿಕೆ ದ್ರೋಹ, ಮೋಸ, ವಂಚನೆ ಎಲ್ಲ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಆದರೆ ಇದು ಅತ್ಯಾಚಾರ ಅಲ್ಲ, ವಾಸ್ತವವಾಗಿ ಇದು ಅತ್ಯಾಚಾರ ಅಲ್ಲ. ಇಬ್ಬರು ಪರಸ್ಪರ ಒಪ್ಪಿಯೇ ದೈಹಿಕವಾಗಿ ಹೊಂದದ್ದು. ಆರಂಭದಲ್ಲಿ 9ನೇ ಕ್ಲಾಸಿನಿಂದಲೇ ಅವರ ಮಧ್ಯೆ ಒಳ್ಳೆ ಸಂಬಂಧ ಇತ್ತು. ಅದು ಪ್ರಾಯ ಪ್ರಬುದ್ಧವಾಗುವಂಥ ಹೊತ್ತಿಗೆ ಇಬ್ಬರಿಗೂ ಕುತೂಹಲ ಇತ್ತು. ಆ ಕುತೂಹಲವನ್ನು ತಣಿಸುವ ನಿಟ್ಟಿನಲ್ಲಿ ಒಟ್ಟಾಗಿದ್ದಾರೆ. ಪರಿಣಾಮ ಈಗ ಅರ್ಥ ಆಗ್ತಾ ಇರೋದು. ಈಗ ಅರ್ಥ ಆಗುತ್ತೆ. ಎಳೆಯ ಪ್ರಾಯದಲ್ಲಿ ಅಂತ ಅದು ಏನು ಪರಿಣಾಮ ಬೀಳ್ತದೆ ಅಂತ ಗೊತ್ತಾಗಲ್ಲ. ಈಗ ಅರ್ಥ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎರಡೂ ಮನೆಯವರಿಗೂ ಈಗ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದರೆ ಹುಡುಗನ ತಂದೆ ಪುತ್ತೂರಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಜಗನ್ನಿವಾಸರಾವ್ ಅಂತ ಹೇಳಿದರೆ ಅವರು ವಾಸ್ತು ತಜ್ಞರು, ಸಾಕಷ್ಟು ಸ್ಥಿತಿವಂತರು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಸಮಿತಿಯಲ್ಲಿದ್ದವರು ಮತ್ತು ಅದರ ಒಂದು ಯಾವುದೋ ಒಂದು ಚಾಕ್ರಿ ಅವರ ಜವಾಬ್ದಾರಿ ಇದೆ. ಅದರಿಂದಾಗಿ ಪುತ್ತೂರಲ್ಲಿ ಜಗನ್ನಿವಾಸರಾವ್ ಅಂದರೆ ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿ. ಸಂಘ ಪರಿವಾರದಲ್ಲಿದ್ದವರು ಭಾರತೀಯ ಜನತಾ ಪಕ್ಷದ ನಗರಸಭಾ ಸದಸ್ಯರು ಎಲ್ಲವೂ ಹೌದು. ಅದರಿಂದಾಗಿ ಅವರ ಮಗ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ಅದು ಸಹಜವಾಗಿಯೇ ಎಲ್ಲರಲ್ಲೂ ಕುತೂಹಲ ಕೆರಳಿಸಿದೆ. ಇವನು ಅಷ್ಟೇ, ಅವನಿಗೆ ಈ ಘಟನೆ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ 21 ವರ್ಷ ಭರ್ತಿಯಾಗಿರಲಿಲ್ಲ. 21 ವರ್ಷ ಭರ್ತಿಯಾಗಿರಲಿಲ್ಲ. ಅವನಿಗೆ 21 ವರ್ಷ ಭರ್ತಿ ಆದದ್ದೇ ಮೊನ್ನೆ 22ನೇ ತಾರೀಕಿಗೆ. ಆದರೆ 21 ವರ್ಷ ಭರ್ತಿಯಾಗಿಂತ ಮುಂಚೆ ಮಾತುಕತೆ ನಡೆಸಿದಾಗ ಮದುವೆ ಮಾಡಿ ಕೊಡ್ತೇವೆ ಅಥವಾ ಎಲ್ಲ ಬರೆದು ಕೊಟ್ಟವರು 21 ವರ್ಷ ಭರ್ತಿ ಆದ ಮೇಲೆ ಯಾಕೆ ತಿರುಗಿದ್ರು ಅನ್ನೋದು ನೋಡಿ. ಈ ಹುಡುಗಿ ಪ್ರೆಗ್ನೆನ್ಸಿ ಆಗಿರ್ಬೋದು ಎನ್ನುವಂಥ ಸಂಶಯದಿಂದ ಅವಳು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿತ್ತು. ಅದು ಕಿಟ್ಟೆಲ್ಲ ಅವನೇ ತಂದು ಕೊಟ್ಟಿದ್ದಾನೆ. ಆಗ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಚೆಕ್ ಮಾಡಿಸು ಅಂತ ಹೇಳಿ ಮಂಗಳೂರಿನ ಆಸ್ಪತ್ರೆಗೆ ಬಂದಿದ್ದಾರೆ. ಎತನ್ ಹಾಸ್ಪಿಟ್ಲ್ ಅಂತ ಕಾಣ್ತದೆ. ಅಲ್ಲಿ ಬಂದು ಟೆಸ್ಟ್ ಮಾಡಿದಾಗ ಅವಳು 6 and above ಮಂತ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದೆ. ಅಲ್ಲಿಂದ ಇಬ್ಬರು ಪುತ್ತೂರಿಗೆ ಹೋಗಿದ್ದಾರೆ. ಪುತ್ತೂರಿಗೆ ಹೋಗಿ ಅವರ ತಾಯಿ ಹತ್ರವೇ ಹೇಳಿರೋದು ಹೀಗೆ ಆಗಿದೆ ಅಂತ ಹೇಳಿ. ಆಗ ಅದಕ್ಕೆ ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ಮತ್ತೊಂದು ಡಾಕ್ಟರ್ಲಿಗೆ ಹೋಗಿದ್ದಾರೆ. ನೋಡೋಕೆ ಅಲ್ಲಿ ಕನ್ಫರ್ಮ್ ಆಗಿದೆ. ಅದ ನಂತರ ಹುಡುಗಿಯ ತಾಯಿ ಹುಡುಗನ ತಂದೆಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ದರಿಂದ ಹುಡುಗನ ತಾಯಿ ಎಲ್ಲರೂ ಇವರ ಮನೆಗೆ ಬಂದಿದ್ದಾರೆ ಮಾತುಕತೆಗೆ.
ಅಲ್ಲಿಯೇ ಮಾತುಕತೆಯಾಗಿ ಅದನ್ನು ಸೌಹಾರ್ದಯುತವಾಗಿ ಮುಗಿಸ್ಬೋದು. ಆ ಸಂದರ್ಭದಲ್ಲಿ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದರೆ ಹುಡುಗನಿಗೆ 21 ವರ್ಷ ಆಗಿರಲಿಲ್ಲ ಒಂದು, ಮತ್ತು ಅದೇ ಸಂದರ್ಭದಲ್ಲಿ ಜಗನ್ನಿವಾಸರಾವ್ ಅವರ ತಂದೆಯ ತಿಥಿ ಕಾರ್ಯ ಏನೋ ಇತ್ತು, ಅದು ವಾರ್ಷಿಕ ತಿಥಿ ಕಾರ್ಯವೋ ಏನೋ ಇತ್ತು. ಅದರಿಂದ ಅದೆಲ್ಲ ಮುಗಿದ ಮೇಲೆ ನಾವು ಈ ವಿಚಾರದಲ್ಲಿ ಮುಂದುವರಿಯುವ ಅಂತ ಹೇಳಿ, ಅಷ್ಟೊತ್ತಿಗೆ ಅವನಿಗೆ 21 ವರ್ಷ ಆಗಿರ್ತದೆ, ನಾವು ಅದನ್ನು ಮುಂದುವರಿಯುವ ಅಂತೇಳಿ. ಮತ್ತು ಆ ಏನು ಪ್ರೆಗ್ನೆನ್ಸಿ ಇತ್ತು ಅದನ್ನು ಎಮರ್ಷನ್ ಮಾಡುವಂಥ ಬಗ್ಗೆಯೂ ಅವರು ಅವರ ಪರಿಚಯದ ಡಾಕ್ಟರ್ಗಳ ಹತ್ರ ಮಾತಾಡಿದ್ದಾರೆ. ಅವರು ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಒತ್ತಡ ಹಾಕುವಂಥದ್ದು ಏನಿಲ್ಲ. ಆದ್ರೆ ಇನ್ನೊಂದು ಯಾರೋ ಡಾಕ್ಟರ್ ಹತ್ರ ಏನೋ ಆಗ್ತದೆ ಅದರ ಬಂಟ್ವಾಳದಲ್ಲಿ ಒಬ್ಬರು ಡಾಕ್ಟರು ಅವ್ರ ಹತ್ರ ಮಾತಾಡಿದ್ರು ಅಂತ ಹೇಳಿ. ಬಂಟ್ವಾಳದಲ್ಲಿ ಹಿಂದೆ ಒಬ್ರು ಡಾಕ್ಟರ್ ಇದ್ರು, ಹನುಮಂತರಾಯರು ಅಂತ ಹೇಳಿ, ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ರು. ಅವರಲ್ಲಿ ಏನು ಸಮಸ್ಯೆ ಇರಲಿಲ್ಲ, ಯಾವ ತಿಂಗಳು ಅದಿತ್ತು, ಅವರಲ್ಲಿಗೆ ಹೋದ್ರೆ ಆಯಿತು, ದುಡ್ಡು ಕೊಟ್ಟರೆ ಆಯಿತು, ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು. ನಾವೊಮ್ಮೆ ಕೇಳಿದ್ದೇವೆ ಅವ್ರ ಹತ್ರ, ಏನು ರೀ ಡಾಕ್ಟ್ರೆ ಹೀಗೆ ಮಾಡಿದರೆ ನಾಳೆ ಹೆಚ್ಚು ಕಡಿಮೆ ಆದರೆ ಅಂದರೆ, ಆಗ ಅವ್ರು ಹೇಳ್ತಾರೆ ಏನು ಹೆಚ್ಚು ಕಡಿಮೆ ಆಗೋದು, ಸತ್ತೈತೆ ಅಂತ ಇಟ್ಕೊಳ್ಳಿ, ಕಂಪ್ಲೇಂಟ್ ಮಾಡ್ತಾರೆ ಅವರು, ಇಲ್ಲಲ್ಲ ಕಳ್ಳ ಹೊಟ್ಟೆ ಅಲ್ವಾ ಅಂತ. ಕೊನೆಗೆ ಅಂಥ ಕೇಸಲ್ಲಿ ಅವ್ರು ಜೈಲಿಗೆ ಹೋದ್ರು, ಅಷ್ಟೇ ಬೇರೆ ಅಂಥದ್ದೇ ಕೇಸಲ್ಲಿ ಒಂದು ಅವರು ಅವರು ಈಗ ನಮ್ಮೊಟ್ಟಿಗಿಲ್ಲ, ಹಾಗೆ ಆಗಿದೆ. ಅದರಿಂದ ಒಂದು ಡಾಕ್ಟ್ರು ಹೇಳಿದ್ದಾರೆ, ಯಾಕಂದರೆ ಅವರಿಗೂ ಇದರ ಸೀರಿಯಸ್ನೆಸ್ ಗೊತ್ತಿರೋದಿಲ್ಲ. ಇವರು ಫೋನಲ್ಲಿ ಒಪಿನಿಯನ್ ಕೇಳ್ತಿರ್ತಾರೆ, ಸಾಮಾನ್ಯವಾಗಿ ಕೇಳ್ತಾರೆ ಅಷ್ಟು 5 ತಿಂಗಳು. ಅದೇ ವಾಸ್ತವವಾಗಿ ಅವರು ಟೆಸ್ಟ್ ಮಾಡುವ ಸಂದರ್ಭದಲ್ಲಿ 2-2.5-3 ತಿಂಗಳಾಗಿರ್ತದೆ. ನಿಮಗೆ ಯಾವಾಗ ನಿಮಗೆ ಪೀರಿಯಡ್ಸ್ ಸ್ಟಾಪ್ ಆಗಿತ್ತು ಅಲ್ಲಿಂದಲೇ ನೀವು ಲೆಕ್ಕ ಹಾಕ್ತೀರಿ. ಅವಳನ್ನು ಫಿಸಿಕಲಿ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಪೀರಿಯಡ್ಸ್ ನಿಂತಿದೆ ಅಂತ ಲೆಕ್ಕ ಸಿಗೋದು, ಇಲ್ಲದ್ರೆ ಸಿಗೋದಿಲ್ಲ. ಆದ್ರಿಂದಾಗಿ ಡಾಕ್ಟರ್ಗಳು ಆ ರೀತಿಯ ಒಂದು ಭರವಸೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಏನಾಗಿತ್ತು, ಇವಳಿಗೆ ಸಮಸ್ಯೆ ಇತ್ತು, ಅದು ಅವಳಿಗೂ ಸಹ ಗೊತ್ತಾಗಿರಲಿಲ್ಲ ಯಾವ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಿ. ಅವರು ಒಟ್ಟಿಗೆ ಸೇರಿದಂಥ ಸಂದರ್ಭವನ್ನು ಲೆಕ್ಕ ಹಾಕಿಕೊಂಡು ಅವಳು 7 ತಿಂಗಳು ಅಂತ ಹೇಳ್ತಾ ಇರೋದು. ಅಕ್ಟೋಬರ್ ಲೆಕ್ಕ ಹಾಕಿಕೊಂಡು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳು, ಒಟ್ಟಿಗೆ 7 ತಿಂಗಳು ಅಂತ ಆ ಲೆಕ್ಕ ಹಾಕಿರೋದು. ಮೇ, ಜೂನು ಆ ಟೈಮಲ್ಲಿ 9 ತಿಂಗಳಾಗಿದೆ, ಹೆರಿಗೆ ಆಗಿದೆ. ಅದರಿಂದ ಅವಳ ಆ ಲೆಕ್ಕ ಕರೆಕ್ಟೇ, ಅಕ್ಟೋಬರ್ ಲೆಕ್ಕ ಕರೆಕ್ಟ್ ಸರಿ, ಆ ರೀತಿ ಆಗಿತ್ತು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಇವರಿಗೆ ವಿವರಿಸಲಿಕ್ಕೆ ಆಗಲಿಲ್ಲ. ಆಗ ಅವರ ಮನಸ್ಸಲ್ಲಿ ಏನಿತ್ತು, ಹೇಗಾದರೂ ಮಾಡಿ ಅದನ್ನು ತೆಗೆಸುವ ಎನ್ನುವಂಥದ್ದು ಅದು ಸಾಧ್ಯ ಆಗಲಿಲ್ಲ. ಇಷ್ಟೊತ್ತಿಗೆ ಅವನಿಗೆ 21 ವರ್ಷ ಪೂರ್ತಿ ಆಯಿತು. ಅವರ ಮನೆಯ ಕಾರ್ಯಕ್ರಮ ಮುಗಿಯಿತು, ಮತ್ತೆ ಮಾತುಕತೆಗೆ ಆಗುವಾಗ ಹುಡುಗ ಇಲ್ಲ ಅಂತ ಆಯಿತು. ಕೇಳಿದ್ರೆ ಅವನು ಮನೆಯವರು ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಮತ್ತೆ ಬಂದು ಲೇಟ್ ಆಗಿ ಬಂದು ನಾನು ಮದುವೆ ಆಗುದಿಲ್ಲ, ಅವಳಿಗೆ ಬೇರೆ ಅಫೇರ್ಗಳಿದೆ ಅಂತ ಆ ರೀತಿಯ ಆರೋಪಗಳನ್ನ ಮಾಡಿದ್ದಾನೆ. ಅದನ್ನು ಮಾಡಿದ್ದಾರೆ, ಅವಳಿಗೆ ಬೇರೆ ಅಫೇರ್ಗಳಿತ್ತೆ ಅಂತೇಳಿ ಹೇಳಿದ್ದಾರೆ. ಹೇಳಿ ಆ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ಅದನ್ನು ಹೇಳಿದ್ದಾನೆ. ಆದರೆ ತಪ್ಪಿಸಿಕೊಳ್ಳುವ ಯತ್ನ ಅಲ್ಲ ಅದು ಉದ್ದೇಶಪೂರ್ವಕವಾಗಿಯೇ ಆ ರೀತಿಯ ಒಂದು ಸುಳ್ಳನ್ನು ಹೇಳಿ ಅವರು ಈ ಕಂಟಕದಿಂದ ಪಾರಾಗಲು ಮತ್ತು ಸಾರ್ವಜನಿಕವಾಗಿ ಈ ವಿಚಾರ ಚರ್ಚೆಗೆ ಈಡಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂಥ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಆ ಹುಡುಗ ಮಾಡಿದ್ದಾನೆ. ಅದನ್ನೇ ಅದನ್ನು ಮನೆಯವರು ನಂಬಿದ್ದಾರೆ. ಯಾವಾಗ ತಮ್ಮ ಮಗ ಹೇಳಿದ್ದು ಸತ್ಯ ಅಂತ ಹೇಳಿ ಅವರು ನಂಬಿದ್ರು, ಆಗ ಅಂಥ ಹೆಣ್ಮಗಳನ್ನು ನಾನು ನನ್ನ ಮಗನಿಗೆ ತಂದುಕೊಳ್ಳುವುದು ಹೇಗೆ ಎನ್ನುವಂಥ ಪ್ರಶ್ನೆ ಅವರಲ್ಲಿಯೂ ಇತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿನ ಹಿಂದೂ ಪರ ಸಂಘಟನೆಗಳ ಮುಖಂಡರು, ಮುರಳೀಕೃಷ್ಣ ಹಂಸದರಕ್ಕಾಗಿರ್ಬೋದು, ಬೇರೆ ಬೇರೆ ಮುಖಂಡರುಗಳು, ಪಕ್ಷದ ಮುಖಂಡರುಗಳು, ಈ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿಗಳು ಬಂದಿತ್ತು. ಆದರೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರುವುದರಿಂದ ಇದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಅಂತ ಹೇಳಿ ಅವರು ಆಂತರಿಕವಾಗಿ ಅದಕ್ಕೆ ಒತ್ತಡ ಹೇರುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಆದರೆ ಜಗನ್ನಿವಾಸರಾವ್ ಅವರು ಹಿರಿಯ ರಾಜಕಾರಣಿ, ಪಕ್ಷದಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡಿದವರು, ಎಲ್ಲರೊಂದಿಗೆ ಚೆನ್ನಾಗಿ ಇದ್ದವರು. ಅಂಥವರನ್ನು ಮೇಲೆ ಒತ್ತಡ ಹೇರಲಿಕ್ಕೆ ಈಗಿನ ತಲೆಮಾರಿನ ಯುವಕರಿಗೆ ಸಾಧ್ಯ ಆಗಲಿಲ್ಲ. ಅದರಿಂದಾಗಿ ಅವರು ಸಹ
ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣಬೇಕಾಯಿತು. ಆದ್ದರಿಂದಾಗಿ ಅವರಿಗೆ ಈ ವಿಚಾರ ಕೈ ಮೀರಿ ಹೋಗುವಂಥ ಸಂದರ್ಭ ಬಂತು. ಇಲ್ಲಿ ಕಾನೂನಿನ ಪ್ರಶ್ನೆಗಳು ಇದೆ. ಇಲ್ಲಿ ಕಾನೂನಿನ ಪ್ರಶ್ನೆ ಏನಂತ ಹೇಳಿದರೆ, ಪೊಲೀಸರು ಈಗ ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಒಟ್ಟಿಗೆ ಮೋಸ ಇದೆ, ವಂಚನೆ ಇದೆ. ಯಾಕಂದರೆ ಆ ಹೆಣ್ಣನ್ನು ನಾನು ಮದುವೆಯಾಗುತ್ತೇನೆ ಅಂತ ಹೇಳಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಇದೀಗ ಮೋಸ ಮಾಡಿದ್ದಾನೆ ಎನ್ನುವುದು ಆರೋಪ ಇರುವುದು. ಅದರಿಂದಾಗಿ ಆ ಆರೋಪದ ಮೇಲೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಯಾರು ಶ್ರೀಕೃಷ್ಣರಾವ್ ಇದ್ದಾನೆ, ಅವನು ತಲೆಮರೆಸಿಕೊಂಡಿದ್ದಾನೆ ಪೊಲೀಸರ ಪ್ರಕಾರ. ಅವನು ಸಿಕ್ಕದೇ ಇದ್ದಲ್ಲಿ ಈ ಪ್ರಕರಣ ಮುಂದಕ್ಕೆ ಹೋಗುವುದಿಲ್ಲ. ಅವನು ತಲೆಮರೆಸಿಕೊಂಡಿರುವಂತದ್ದು ಇಷ್ಟೆಲ್ಲ ದೊಡ್ಡದಾಗ್ಲಿಕ್ಕೆ ಕಾರಣ ಆಯ್ತಾ? ಅಲ್ಲ, ತಲೆಮರೆಸಿಕೊಳ್ಳದೇ ಇದ್ರೆ ಅವನು ಜೈಲಲ್ಲಿ ಇರ್ತಾ ಇದ್ದ ಅಷ್ಟೇ. ಒಬ್ಬನ ಮೇಲೆ FIR ಆಗಿದೆ ಅಂತ ಆದ ಮೇಲೆ, ಕಾನ್ಜುಗೇಬಲ್ ಒಫೆನ್ಸ್ ಅಂತ ಆದ ಮೇಲೆ, ಆ ಸೆಕ್ಷನ್ಗಳಡಿಯಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆಯ ಪ್ರಮಾಣ ಇದೆ ಅಂತ ಆದ ಮೇಲೆ ಪೊಲೀಸರು ಆತನನ್ನು ಬಂಧಿಸಲೇಬೇಕು. ಆದ್ದರಿಂದಾಗಿ ಅವನನ್ನು ತಪ್ಪಿಸಿದ್ದಾನೆ ಅಂತಲ್ಲ, ಅವನನ್ನು ತಪ್ಪಿಸಿ ಇಡಲಾಗಿದೆ. ಇದು ಕರೆಕ್ಟ್ ವರ್ಡ್. ಅದಕ್ಕೆ ಆದ್ರೆ ಮನೆಯವರಿಗೆ ಸಹ ಗೊತ್ತಿಲ್ಲ ಅಂತ ಹೇಳ್ತಿರುವಂತದ್ದು. ಪೊಲೀಸ್ನವರು ಕೂಡ ಹುಡುಕಾಟ ನಡೆಸ್ತಿದ್ದೇವೆ ಅಂತ ಹೇಳ್ತಿದ್ರು. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ, ಅವ್ರ ಮನೆಯವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿರುವಂತಹ ಪ್ರತಿಭಾ ಕುಳಾಯಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಸುದ್ದಿ ಆಗ್ತಿರುವಂತದ್ದು ಪುತ್ತೂರಿನಲ್ಲಿ ನಡೆದಂತ ಪ್ರಕರಣ. ಈ ಬಗ್ಗೆ ಏನ್ ಹೇಳ್ತೀರಾ? ಈ ಬಗ್ಗೆ ಆ ಊರಿನ ಕೆಲವೊಂದು ಮುಖಂಡರು ಸಹಾಯ ಮಾಡಿದ್ರೆ ಖಂಡಿತವಾಗಿ ಆ ಹುಡುಗನನ್ನು ಒಪ್ಪಿಸ್ಕೊಂಡು ಮದ್ವೆ ಮಾಡಿಸ್ಬಹುದು. ಅವ್ರು ಮನಸ್ಸು ಮಾಡ್ಬೇಕು ಅಷ್ಟೇ. ಯಾಕೆಂದ್ರೆ ಈಗಾಗ್ಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ. ಎಲ್ಲರಿಗೂ ಗೊತ್ತಿದೆ ಅದು. ಆ ಫೋಟೋ ವೈರಲ್ ಆಗಿದ್ದ ಕಾರ್ ಯಾರ್ದು, ವ್ಯಕ್ತಿಗಳು ಯಾರು ಈ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿ ಅಡಗಿಸಿಟ್ಟಿದ್ದಾರೆ. ಸೊ ಫೈನಲಿ ಏನ್ ಗೊತ್ತಾ, ಒಂದ್ಸಲ ಯಾರೆಲ್ಲ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಂದ್ಸಲ ಹೋಗಿ ಆ ಹುಡುಗಿಯನ್ನಲ್ಲ, ಆ ಹುಡುಗಿಗೆ ಹುಟ್ಟಿದ ಮಗುವನ್ನು ಹೋಗಿ ನೋಡಿ. ಖಂಡಿತ ನೀವು ಹುಡುಗಿಗೆ ಒಂದು ನ್ಯಾಯ ಕೊಡ್ತೀವಿ ಅಂತ ಹೇಳುವ ಭರವಸೆ ನನ್ಗಿದೆ. ಆ ಸಣ್ಣ ಮಗು ಏನ್ ಮಾಡಿದೆ ಅಂದ್ರೆ ಈಗ ಯಾರು ತಪ್ಪು ಮಾಡ್ಲಿ ಯಾರು ಸರಿ ಮಾಡ್ಲಿ, ಅನ್ಯಾಯ ಆಗ್ತಿರುವಂತದ್ದಲ್ಲಿ ಒಂದು ಪುಟ್ಟ ಮಗುವಿಗೆ ಅಂತ ಹೇಳ್ತಿದ್ದಾರೆ. ಪುಟ್ಟ ಮಗುವಿದು ಬರ್ತ್ ಸರ್ಟಿಫಿಕೇಟ್ ಆಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಅಪ್ಪನ ಹೆಸರು ಹಾಕ್ಲಿಕ್ಕೆ ಸ್ಪೇಸ್ ಬ್ಲಾಂಕ್ ಇದೆ. ಇವರ ಮಜಕ್ಕೆ ಬೇಕಾಗಿ ಮಾಡಿರ್ಬೋದು, ಅಥವಾ ಏನೋ ಒಂದು ಸನ್ನಿವೇಶ ಆಗಿರ್ಬೋದು, ಏನೋ ಇರ್ಬೋದು, ಅದು ಅವ್ರ ಪರ್ಸನಲ್. ಆದ್ರೆ ಇವರ ಪರ್ಸನಲ್ ಸನ್ನಿವೇಶ, ಮಜಾ ಇದೆಲ್ಲ ಸೇರ್ಕೊಂಡು ಯಾವ್ದೋ ಒಂದು ಪಾಪ ಒಂದು ಸಣ್ಣ ಜೀವ ಅಲ್ಲಿ ಒತ್ತಾಡ್ತಾ ಇದೆ. ಇದಾಗಬಾರ್ದು. ಅದಕ್ಕೆ ಏನ್ ಗೊತ್ತಾ, ನಮ್ ಜಿಲ್ಲೆಯ ಪ್ರತಿಯೊಂದು ಸಂಘಟನೆಗಳು ಈ ವಿಷಯಕ್ಕೆ ಮುಂದೆ ಬರ್ಬೇಕು. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಯಾರು ಮಾತಾಡುದಿಲ್ಲ. ಯಾವನೋ ಒಬ್ಬ ಅಲ್ಲಿಂದನೋ ಬಂದು ಹೇಳ್ತಾನೆ 10 ಮಕ್ಕಳು ಮಾಡಿ. ಇದು ಪರಿಣಾಮ ಇಲ್ಲಿ ಆಗ್ತಾ ಇರೋದು. ಯಾರೋ ಭಾಷಣದಲ್ಲಿ ಹೇಳ್ತಾನೆ 10 ಮಕ್ಕಳು ಮಾಡಿ, ಇಷ್ಟು ಮದುವೆ ಮಾಡಿ ಅಂತ ಹೇಳಿ, ನೀವು ಆಗಬೇಕು ಮದುವೆ ಅಂತ. ಆ ಭಾಷಣಗಳ ಪ್ರಭಾವ ಇಲ್ಲಿ ಯಾರ್ಯಾರ ಬಡವರ ತಂದೆ ತಾಯಿ ಅನುಭವಿಸ್ಬೇಕು ಅಷ್ಟೇ. ನಿನ್ನೆ ನೀವು ಅವರ ಮನೆಗೆ ಸಹ ಭೇಟಿ ನೀಡಿದ್ದೀರಾ? ಆ ಬಗ್ಗೆ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅನ್ನುವಂಥದ್ದಲ್ಲಿ? ಹೌದು, ತುಂಬಾ ಬೇಜಾರಾಯ್ತು. ಪುಣ್ಯಕ್ಕೆ ಆ ಹುಡುಗಿಯ ತಾಯಿ ಯಾರಿದ್ದಾರೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಶಿ ಹಸ್ ಕಮ್ ಫಾರ್ವರ್ಡ್. ಅದರಿಂದಾಗಿ ಆ ಹುಡುಗಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ಬಹುದು. ಮತ್ತೆ ಈಗಾಗ್ಲೇ ತುಂಬಾ ಸಂಘಟನೆಗಳು ಒಟ್ಟಾಗಿದ್ದಾರೆ. ತುಂಬಾ ಜನ ಪವರ್ಫುಲ್ ಲೀಡರ್ಸ್ ಯಾರಿದ್ದಾರೆ ಜಿಲ್ಲೆಯ, ಅವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಇದಕ್ಕೆ ಸೂಕ್ತವಾದ ಒಂದು ಸೊಲ್ಯೂಷನ್ ಅಂತ ಸಿಕ್ಲಿಲ್ಲ ಅಂತಾದ್ರೆ, ಯಾಕೆಂದ್ರೆ ನೋಡಿ ಗಲಾಟೆ, ಕೇಸು, ಕೋರ್ಟು ಇದೆಲ್ಲ ಯಾರಿಗೂ ಬೇಡ. ಯಾಕೆಂದ್ರೆ ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ 2 ಇಂಡಿವಿಜುವಲ್ಸ್ ಲೈಫ್. 2 ಇಂಡಿವಿಜುವಲ್ ಗಿಂತ ಈಗ 3 ಇಂಡಿವಿಜುವಲ್ ಲೈಫ್ ಆಗಿದೆ. ಆಗಿರುವಾಗ
ಮತ್ತೆ ಈ ಗಲಾಟೆ ಅಂತ ಎಲ್ಲ ಯಾವ ಸಂಸಾರ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೊಂದಾಣಿಕೆಗಳು ಬೇಕು. ಈಗ ಅವರ ತಾಯಿ ಕೂಡ ಹೇಳ್ತಿರುವಂತದ್ದು ನಮ್ಗೆ ಲೀಗಲ್ ಆಗಿ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥ ಅಷ್ಟೇ. ನ್ಯಾಯ ಅಂದ್ರೆ ಏನು? ಮದ್ವೆ ಮಾಡಿಸ್ಬೇಕು, ಅವಳವಳ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ಬೇಕು, ಆ ಮಗುವಿಗೆ ಒಂದು ಸನ್ ಆಫ್ ಅನ್ನುವ ಒಂದು ಇದು ಐಡೆಂಟಿಟಿ ಸಿಕ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಇವನು ಲೇಟರ್ ಆನ್ ಎವ್ರಿಥಿಂಗ್ ಎಲ್ಲ ಸರಿ ಹೋಗುತ್ತೆ. ಬಟ್ ಆ ಪೇರೆಂಟ್ಸ್ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಟಿಮೇಟ್ಲಿ ನೋಡಿ, ಗಂಡು ಹೆಣ್ಣು ಮದುವೆ ಆಗುವಂತದ್ದು, ಇಲ್ಲಿ ಧರ್ಮದ ವಿಚಾರನೂ ಇಲ್ಲ. ಹಿಂದೂ ಧರ್ಮಕ್ಕೆ ಸೇರಿದವರಿಬ್ರು ಅಲ್ವಾ? ಹಾಗಾಗಿ ಒಂದು ವೇಳೆ ಅವ್ರು ಒಪ್ಲಿಲ್ಲ ಅಂತಾದ್ರೆ ಅದಕ್ಕೆ ಪೂರಕವಾಗಿ ಏನೆಲ್ಲಾ ಮಾಡ್ಬೇಕು, ಎಲ್ಲಾ ತರದ ಯೋಜನೆಗಳು ಈಗಾಗ್ಲೇ ನಾವು ಯೋಚಿಸ್ಕೊಂಡಿದ್ದೇವೆ. ಕಾನೂನಲ್ಲೂ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ. ಮತ್ತೆ ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ. ನಾಗಲಕ್ಷ್ಮಿ ಮೇಡಮ್ ಆಲ್ರೆಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೀವು ಆಲ್ರೆಡಿ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಮಾತಾಡಿದೀರಾ? ಅವ್ರು ಏನ್ ಹೇಳಿದ್ದಾರೆ, ಏನ್ ಭರವಸೆ ಕೊಟ್ಟಿದ್ದಾರೆ? ಡಿಪಾರ್ಟ್ಮೆಂಟ್ ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರ ಅಫಿಷಿಯಲ್ಸ್ ನಂಬರ್ ಗಳನ್ನೆಲ್ಲ ನನ್ಗೆ ಶೇರು ಮಾಡಿದ್ದಾರೆ. ನಾನು ಇವತ್ತು ಬೆಳಗ್ಗೆ ಅವ್ರಿಗೆ ಅಫಿಷಿಯಲ್ಸ್ ಹತ್ರ ಫೋನ್ ಮಾಡಿ ಮಾತಾಡಿದ್ದೇನೆ. ಅವರಲ್ಲದೆ ಇವನ್ ತಾಯಿ ಯಾರಿದ್ದಾರೆ, ಸಂತ್ರಸ್ತೆಯ ತಾಯಿ ಯಾರಿದ್ದಾರೆ, ಅವರು ಮಾತಾಡ್ಕೊಂಡಿದ್ದಾರೆ. ಮತ್ತೆ ಅವರ ಇಲಾಖೆಯಲ್ಲೂ ಬೇಕಾದಷ್ಟು ಪ್ರೊವಿಷನ್ಸ್ ಇದೆ ಸಪೋರ್ಟ್ ಮಾಡುವಂತದ್ದು, ಮತ್ತೆ ಸವಲತ್ತುಗಳು ಆ ಹುಟ್ಟಿದ ಮಗುವಿಗೆ ಕೊಡುವಂತದ್ದು. ಅದಕ್ಕೆಲ್ಲ ಅವ್ರು ಅರೇಂಜ್ ಮಾಡ್ತಾ ಇದ್ದಾರೆ. ಅಂಡ್ ಅದಲ್ಲದೆ ಇವನ್ ನಮ್ಮ ಬ್ಯಾಕ್ವರ್ಡ್, ಯಾಕೆಂದ್ರೆ ಈ ಕಮ್ಯುನಿಟಿ ಏನಿದೆ ತುಂಬಾ ಸಣ್ಣ ಕಮ್ಯುನಿಟಿ, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದಂತ ಹುಡುಗಿ. ನಮ್ಮ ಇಲಾಖೆಯಲ್ಲೂ ನಾನು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಇನ್ನು ವಿಲ್ ಜಸ್ಟ್ ವೇಟ್, ಒಂದು ಏನೋ ಒಂದು ಸಂಧಾನಕ್ಕೆ ಬರಬಹುದು ಅಂತ ನಾವು ಅನ್ಕೊಂಡಿದ್ದೇವೆ. ಎಲ್ಲೋ ಕಡೆಯಿಂದ ಎಲ್ಲೋ ಏನೋ ಕನೆಕ್ಷನ್ಸ್ ಆಗ್ತಾ ಇದೆ. ಸೊ ಇದು ಒಂದ್ಸಲ ಸಾಲ್ವ್ ಆಗ್ಲಿಲ್ಲ ಅಂತಾದ್ರೆ ಮತ್ತೆ ಫರ್ದರ್ ಸ್ಟೆಪ್ಸ್. ಅಂಡ್ ಆ ಸ್ಟೆಪ್ಸ್ ಅಂತೂ ತುಂಬಾ ಏನೋ ಐ ಡೋಂಟ್ ಥಿಂಕ್ ಸೊ ಆ ಹುಡುಗನ್ ಪೇರೆಂಟ್ಸ್ ಯಾರಿದ್ದಾರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಬಹುದಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ನೋಡಿ, ಅವರು ಒಂದು ಪೇರೆಂಟ್ ಆಗಿ ಒಂದು ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ, ಈ ಹುಡುಗನಿಗೂ ಒಂದು ಅಕ್ಕ ಇದ್ದಾಳೆ. ಅವರು ಯೋಚಿಸ್ಬೇಕು. ಅದು ತಂದೆ ಆದವರು ಒಬ್ರು ಏನೋ ರೆಸ್ಪಾನ್ಸಿಬಲ್ ಪರ್ಸನ್ ಅವ್ರು, ಯಾಕೆಂದ್ರೆ ಈಸ್ ಅನ್ ಎಲೆಕ್ಟೆಡ್ ಬಾಡಿ, ಪಂಚಾಯತ್ ಮೆಂಬರ್ ಅವರು. ತಾಯಿ ಆಗಿದ್ದವರು, ಟೀಚರ್ ಆಗಿದ್ದವರು. ಇಂಥವರ ಮಕ್ಕಳು ಈ ರೀತಿ ಇದ್ದಾರೆ ಅಂತಾದ್ರೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಾವು ಮಾತಾಡ್ತೀವಿ ಅಲ್ಲ, ಇಂಥವರ ಮಕ್ಕಳೇ ಈ ರೀತಿ ಮಾಡಿದ್ರೆ ಇನ್ನು ಉಳಿದವ್ರು ಏನ್ ಮಾಡ್ಬೇಕು? ಈಗ ಆರೋಪಿಯ ನಿರೀಕ್ಷಣಾ ಜಾಮೀನು ಕೂಡ ಜುಲೈ 10ಕ್ಕೆ ಮುಂದೂಡಲಾಗಿದೆ. ಅದು ಅವ್ನಿಗೆ ಜಾಮೀನ್ ಸಿಗುದೇ ಇಲ್ಲ. ಇವರ ವಕೀಲರು ಏನೇ ಹೇಳಿ, ಎಷ್ಟೇ ಹೇಳಿ, ಜಾಮೀನಂತೂ ಸಿಗಲ್ಲ. ಯಾಕೆಂದ್ರೆ ಈ ಮಗು ಇದು DNA ಆಗ್ಬೇಕು. DNA ಆಗ್ಲಿಕ್ಕೆ another 3 months ಇರ್ತದೆ. ಸೊ ಟಿಲ್ ದೆನ್ ದ ಬಾಯ್ ಈಸ್, ಅವನು ಏನ್ ಹೇಳ್ತಾರೆ, ಅವನು ಆರೋಪಿನೇ. ಹಾಗಾಗಿ ಅಂಡ್ ಇಟ್ ಇಸ್ ನಾಟ್ ದಟ್ ಈಸಿ. ಇವ್ರು ಈ ರೀತಿ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ಮಹಿಳಾ ಸಂಘಟನೆಗಳು ಏನಿದೆ ಆಲ್ರೆಡಿ ಮಾತಾಡ್ಕೊಳ್ತಾ ಇದ್ದಾರೆ. ಇವ್ರು ಮನೆಗೆ ಹೋಗಿ ಕುತ್ಕೊಳ್ತಾರೆ ಅವ್ರಷ್ಟೇ. ಅಂದ್ರೆ ಇಷ್ಟು ದೊಡ್ಡ ಪ್ರಕರಣ ಆದ್ರೂ ಕೂಡ ಆ ಹುಡುಗ ಇನ್ನು ಕೂಡ ಪತ್ತೆ ಆಗಿಲ್ಲ ಅನ್ನುವಂಥದ್ದು, ಇದ್ರಲ್ಲಿ ಪೊಲೀಸರ ನಿರ್ಲಕ್ಷ್ಯ ನೋಡಿ. ಇದ್ರಲ್ಲಿ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ, ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ, ಅರ್ಥ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಮತ್ತೆ ಈ ಪ್ರಭಾವಿ ವ್ಯಕ್ತಿಗಳು ಇವ್ರು ಇನ್ನೂ ಅವನನ್ನು ಅಡಗಿಸಿಕೊಂಡು ಕುತ್ಕೊಳ್ತಾರೆ ಅಂತಾದ್ರೆ ಇನ್ನು 1-2 ದಿನದಲ್ಲಿ ಅವರ ಮುಖವಾಡನೂ ಬಯಲಾಗುತ್ತೆ. ಮತ್ತೆ ಜನ ಇವರಿಗೆ ಚೀಮಾರಿ ಹಾಕ್ತಾರೆ ಅಷ್ಟೇ. ಆಕ್ಚುಲಿ ಇದು ಅವರವರ ಒಳಗೆ ಸರಿ ಮಾಡಿಸಿಕೊಳ್ಳುವಂತ ವಿಚಾರವನ್ನು ಈಗ ಪಬ್ಲಿಕ್ಗೆ ತಂದು ಅವರದ್ದೇ ಒಂದು ಮಾನ ಮರ್ಯಾದೆಯನ್ನು ಹರಾಜು ಹಾಕೊಂಡಾಗೆ ಆಯ್ತಂತ ದೊಡ್ಡ ವಿಷಯ ನಾವೇ ಮಾಡ್ಕೊಂಡಾಗ ಯಾರು ಇವನನ್ನು ಮುಚ್ಚಿಸ್ಕೊಂಡು ಅಡಗಿಸ್ಕೊಂಡು ಇಟ್ಕೊಂಡಿದ್ದಾರೆ, ಇವರು ಅವನನ್ನು ತಂದು ಮದ್ವೆ ಮಾಡ್ಲಿಲ್ಲ ಅಂತ ಆದ್ರೆ ಇವ್ರ ಬಣ್ಣನು ಬಯಲಾಗುತ್ತೆ ಅಷ್ಟೇ. ಈಗಾಗ್ಲೇ ಹಲವಾರು ಫೋಟೋಸ್ ಅದು ಇದೆಲ್ಲ ಬರ್ತಾನೆ ಇದೆ. ನಾನು ಈಗಾಗ್ಲೇ SP ಅವ್ರ ಹತ್ರನೂ ಮಾತಾಡಿದ್ದೇನೆ, ಬೇಕಾದ ಇನ್ಫಾರ್ಮೇಶನ್ಸ್ ಅವ್ರ ಹತ್ರನೂ ಶೇರ್ ಮಾಡ್ಕೊಂಡಿದ್ದೇನೆ. ಮತ್ತೆ ಏನ್ ಗೊತ್ತಾ, ಇನ್ನು ಕೆಲವರು ಹೇಳ್ತಾರೆ ಜಬರ್ದಸ್ತ್ ಮಾಡಿ ಅವಳನ್ನು ಫೋರ್ಸ್ ಮಾಡಿ, ಹುಡುಗನನ್ನು ಫೋರ್ಸ್ ಮಾಡಿ ಮದ್ವೆ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಲ್ವಾ, ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಆದ್ರೆ ಅದೆಲ್ಲ ಆಗ್ಲೂಬಹುದಲ್ವಾ? ಖಂಡಿತ ಆಗ್ಬಹುದು, ಸರಿ ಆಗ್ಲೂಬಹುದಲ್ಲ. ಎಷ್ಟೋ ಜನ ಹೀಗಿದ್ದಾರೆ, ಮದ್ವೆ ಆಗುದಿಲ್ಲ ಅಂತ ಹೇಳ್ಕೊಂಡು
ಮದ್ವೆ ಬೇಡ ಅಂತ ಇಟ್ಕೊಂಡು ಮತ್ತೆ ಫೈನಲಿ ಅವ್ರನ್ನ ಫೋರ್ಸ್ಫುಲಿ ಮದ್ವೆ ಮಾಡಿಸಿದ್ಮೇಲೆ ಅವ್ರು ಎಷ್ಟೋ ಮತ್ತೆ ಜನ ಒಳ್ಳೆಯದವ್ರು ಇದ್ದಾರೆ, ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಿದಂತ ಉದಾಹರಣೆಗಳು ಹಲವಿದೆ. ಇದ್ದವ್ರು ಎಷ್ಟೋ ಜನ ಇದ್ದಾರೆ. ಈಗ ಅವನಿಗೆ ಈಗ ಅವ್ರಿಗೆ ಮೆಚುರಿಟಿ ಇರ್ಲಿಕ್ಕಿಲ್ಲ. ಮೆಚುರಿಟಿ ಬಂದ್ಮೇಲೆ ಆಟೋಮ್ಯಾಟಿಕ್ ಆಗಿ ಎವ್ರಿಥಿಂಗ್ ವಿಲ್ ಚೇಂಜ್. ಹೌದು, ಈಗ ಅವನಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಆದ್ರೂ ಕೂಡ ಅವನು ಶಿಕ್ಷೆ ಅನುಭವಿಸಿ ವಾಪಸ್ ಬಂದ ಮೇಲೆ ಅವನ ಲೈಫ್ ಅವ್ನು ನೋಡ್ಕೊಳ್ತಾನೆ. ಬಟ್ ಇಲ್ಲಿ ತಾಯಿ ಮಗುವಿಗೆ ಯಾರು ಹೊಣೆ ಅಂತ? ಹೌದು, ಶಿಕ್ಷೆ ಆಗುದು ಬೇಡಪ್ಪ. ಯಾಕೆ ಶಿಕ್ಷೆ ಆಗುದು? ನೋಡಿ, ಅವರಿಬ್ರು ಒಟ್ಟಿಗಿದ್ದವ್ರು ತುಂಬಾ ವರ್ಷಗಳಿಂದ. ಆ ಅನ್ಯೋನ್ಯತೆ, ಆ ಕಾನ್ಫಿಡೆನ್ಸ್, ಆ ಒಂದು ಏನೋ ಸಲಿಗೆ ಇದ್ದಕ್ಕೆ ಅವ್ರು ಆ ರೀತಿ ಮಾಡ್ಕೊಂಡಿರ್ಬಹುದು. ಹಾಗಿರುವಾಗ ಯಾಕೆ ಅವ್ರನ್ನ ದೂರ ಮಾಡುದು? ಈಗ ಅವನ್ಗೆ ಶಿಕ್ಷೆ ಆಗ್ಬೋದು. ಶಿಕ್ಷೆ ಆದ್ಮೇಲೆ ನೆಕ್ಸ್ಟ್ ಏನು? ಅವನ್ ಲೈಫ್ ಅಂತೂ ಹಾಳಾಗುತ್ತೆ. ಮಿನಿಮಮ್ 10 ವರ್ಷ ಜೈಲ್ ಇದೆ ಆಸ್ ಪನಿಷ್ಮೆಂಟ್. 10 years ಆಫ್ ಹಿಸ್ ಲೈಫ್ ಈಸ್ ಗೋಯಿಂಗ್ ಟು ವೇಸ್ಟ್. ಏನು ಬದುಕಲ್ಲಿ ಸಾಧಿಸುವಂತದ್ದು ಏನಿದೆ? ಏನಿದೆ ಬದುಕಲ್ಲಿ ಸಾಧಿಸುವಂತದ್ದು? ಅದೇ ಈ ಹುಡುಗಿಗೂ ಅಷ್ಟೇ. ಈಗ ಅವ್ರನ್ನ ಮದ್ವೆ ಮಾಡಿಸಿ ಬಿಟ್ರೆ ಕಷ್ಟನೋ ಸುಖನೋ ಏನೋ ಒಂದು ಲೈಫ್ ಅಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಬದುಕಬಹುದಲ್ವಾ? ಸಾಧನೆಗಳನ್ನ ಮಾಡ್ಬೋದು, ಏನು ಮಾಡ್ಬೋದಲ್ವಾ? ಏನು ಸಾಧಿಸಬಹುದಲ್ಲ ಜೀವನದಲ್ಲಿ. ಅಂದ್ರೆ ಈಗ ಅವರವರೊಳಗೆ ಮಾತಾಡ್ಕೊಂಡಿದ್ದಕ್ಕೆ ಪರಿಹಾರ ಕಾಣ್ಬೇಕು ಅನ್ನೋದು ಏನಿಲ್ಲ. ಹುಡುಗನ ಮನೆಯವರು ಮದ್ವೆಗೆ ಒಪ್ಬೇಕು, ಹುಡುಗಿಯನ್ನು ಒಪ್ಬೇಕು ಅಷ್ಟೇ, ಮಗುವನ್ನು ಒಪ್ಕೊಳ್ಬೇಕು. ಈಗ ಆವಾಗ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗನ ಮನೆಯವರು ಈ ಸಮಾಜಕ್ಕೆ ಹೆದರ್ತಿದ್ದಾರಂತ ಅನಿಸ್ತದ? ಏನಂತ ಹೆದರುದು? ಆಲ್ರೆಡಿ ಅವ್ರದ್ದು ಮಾನ ಮರ್ಯಾದೆ ಮೊನ್ನೆಯಿಂದ ಫೋಟೋ ಬರ್ತಾನೆ ಇದೆ. ಇನ್ನೇನಕ್ಕೆ ಇದು ಹೆದರಿಕೆ? ಜಾಹೀರಾತ್ ಆಗಿದೆ ಎಲ್ಲ ಅವ್ರ ವಿಷಯ. ಅವ್ರ ಮಗ ಏನ್ ಕಾರಣವ ಮಾಡಿದಾನೆ ಎಲ್ಲರಿಗೂ ಗೊತ್ತಾಗಿದೆ. ಅದನ್ನ ಫೇಸ್ ಮಾಡ್ಬೇಕಷ್ಟು ಬಿಟ್ರೆ ಆ ಸಿಚುವೇಶನ್ ಇಂದ ಓಡುದು ಸೊಲ್ಯೂಷನ್ ಅಲ್ಲಲ್ಲ. ಸಿಚುವೇಶನ್ ಇಂದ ಓಡಿದ್ರೆ ಇನ್ನಷ್ಟು ಸಮಸ್ಯೆಗಳಿಗೆ ಅವ್ರು ಚಿಕ್ಕಾಕೊಳ್ತಾರೆ. ಮತ್ತೆ ನೋಡಿ, ಈಗ ಸ್ವಲ್ಪ ಬೆಂಕಿ ಹತ್ತಾ ಇದೆ ಅಷ್ಟೇ, ಈಗ್ಲೇ ಅವ್ರು ಆರಿಸಿದ್ರೆ ಒಳ್ಳೇದು. ಮತ್ತೆ ವಿಪರೀತ ಹೋದ್ಮೇಲೆ ಮತ್ತೆ ಅವ್ರಿಗೆ ಈ ಜಿಲ್ಲೆಯಲ್ಲಿ ಇರ್ಲಿಕ್ಕೂ ಕಷ್ಟ ಆಗ್ಬೋದು. ಯಾಕೆಂದ್ರೆ ಅವರ ಮನೆ ಮಠ ಎಲ್ಲ ಇಲ್ಲೇ ಇರುದಲ್ವಾ? ಜನರನ್ನು ಹೇಗೆ ಫೇಸ್ ಮಾಡ್ತಾರೆ ಅವರು? ಜನ ಅವರನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ? ಮತ್ತೆ ಸೋ ಕಾಲ್ಡ್ ಈ ದೊಡ್ಡ ಲೀಡರ್ಸ್ ಇದ್ದಾರಲ್ಲ, ಇವರೆಲ್ಲ ಈಗ ನಾವು ಸಪೋರ್ಟ್ ಮಾಡ್ತೀವಿ ಹಾಗೆ ಎಲ್ಲ ಹೇಳ್ತಾರಲ್ವಾ? ಒಂದ್ ವೇಳೆ ಈ ಲೀಡರ್ಸ್ ಗಳ ಕುತ್ತಿಗೆಗೆ ಬಂತು ಅಂತಾದ್ರೆ ಅವರು ಕೈ ಬಿಡ್ತಾರೆ. ಬಿಟ್ಟಾಗ ಇವ್ರದ್ದೇನು ಗತಿ? ಅಲ್ಲ, ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿ ಆಗಿದ್ದವನಿಗೆ ಸಹಕರಿಸುವ ಸಹ ಕ್ರಿಮಿನಲ್ ಅಪರಾಧವೇ, ತಪ್ಪೇ ಅಲ್ವಾ? ಈಗ ಇದೇ ಲೀಡರ್ ಗಳ ಮಕ್ಕಳು ಆಗಿದ್ರೆ ಇದೇ ರೀತಿ ಮಾಡ್ತಾ ಇದ್ರ? ಹೌದಾ? ಅದೇ ಒಂದು ದಟ್ ಇಸ್ ಒನ್ ಕ್ವೆಶ್ಚನ್. ಇದಕ್ಕೆ ಏನಿಲ್ಲ, ನಾವೆಲ್ಲ ಸಂಘಟನೆಗಳು ಯಾರಿದ್ದಾರೆ, ಸ್ಪೆಷಲಿ ಮೀಡಿಯಾ ಹ್ಯಾಸ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಮೀಡಿಯಾದಿಂದಾನೇ ಇದು ಹೊರಗಡೆ ಬಂದಿದ್ದು, ಹಾಗಾಗಿ ಜನರಿಗೆ ಗೊತ್ತಾಗ್ತಾ ಇದೆ. ಸೊ ನೀವು ಇದು ಫ್ರೀಕ್ವೆಂಟ್ ಆಗಿ ಇಫ್ ಯು ಆರ್ ಹೆಲ್ಪಿಂಗ್ ದಟ್ ಗರ್ಲ್, ಖಂಡಿತ ಅವಳಿಗೆ ನ್ಯಾಯ ಸಿಗ್ತದೆ, ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ, ಜನರಿಗೂ ಗೊತ್ತಾಗ್ತದೆ, ಜನರು ಒಂದು ಒಪಿನಿಯನ್ ಫಾರ್ಮ್ ಮಾಡ್ತಾರೆ. ಈ ಒಪಿನಿಯನ್ ಇಂದ ಆ ಹುಡುಗಿಯ ಲೈಫ್ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ನನಗೆ ಅಂತೂ 200% ಭರವಸೆ ಇದೆ, ವಿದಿನ್ 2-3 days ದಿಸ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಖಂಡಿತ ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸಾಮಾಜಿಕ ಕಳಕಳಿ ಇರುವವರು, ಮಾನವೀಯತೆ ಇರುವವರು ಇಂತಹ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಮುಖ್ಯವಾಗಿ ತನ್ನದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರತಿಭಾ ಕುಳಾಯಿಯವರು ತಮ್ಮ ಸಹವರ್ತಿಗಳೊಂದಿಗೆ ಅವರ ಮನೆಗೆ ಹೋಗಿ ಆ ಮನೆಯಲ್ಲಿರುವಂತಹ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ಧೈರ್ಯ ತುಂಬಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿದರು. ಪ್ರತಿಭಾ ಕುಳಾಯಿಯವರು ಅವರ ಮನೆಗೆ ಹೋಗುವವರೆಗೆ ಆ ತಾಯಿಗೆ, ಆ ಸಂತ್ರಸ್ತೆಯ ತಾಯಿಗೆ ಇದ್ದಾರೆ, ಅವರಿಗೆ ಮುಖಕ್ಕೆ ಮಾಸ್ಕ್ ಹಾಕಿ ಎಲ್ಲರನ್ನು ತೋರಿಸ್ತಾ ಇದ್ರು. ಪ್ರತಿಭಾ ಕುಳಾಯಿಯವರು ಆ ಮಾಸ್ಕ್ ತೆಗೆಸಿದ್ದು ಯಾಕಂತ ಹೇಳಿದರೆ ನೀವು ಧೈರ್ಯವಾಗಿರಬೇಕು ಅಂತೇಳಿ. ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಧೈರ್ಯವಾಗಿದ್ದರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾವುದಕ್ಕೂ ಹೆದರುವ ಪ್ರಶ್ನೆ ಇಲ್ಲ, ನಾವು ಪುತ್ತೂರಲ್ಲಿ ಇದನ್ನು ಫೇಸ್ ಮಾಡುವ ಅಂತೇಳಿ. ಯಾಕಂತ ಹೇಳಿದರೆ ಪುತ್ತೂರು ಅಂದರೆ ನಿಮಗೆ ಬೇರೆ ತಾಲೂಕು ಕೇಂದ್ರದಾಗಿ ಅಲ್ಲ, ಪುತ್ತೂರು ಸಂಘ ಪರಿವಾರದ ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತೇವೆ. ಹತ್ತೂರು ಒಡೆಯನ ಊರು ಅಂತಲೂ ಹೇಳ್ತೇವೆ. ಪುತ್ತೂರಿನ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಅದು ಹತ್ತೂರ ಒಡೆಯ ಅಂತ ಹೇಳ್ತೇವೆ. ಅಂಥ ಊರಿನಲ್ಲಿ ಇಂಥ ಅನ್ಯಾಯಗಳು ಆಗ್ಬೋದಾ? ಅದು ಸಹ ಮಹಾಲಿಂಗೇಶ್ವರನ ಚಾಕರಿಯಲ್ಲಿ
ಒಳಪಟ್ಟಂತಹ ಒಂದು ಕುಟುಂಬದ ಕುಡಿಯಿಂದ ಅಂತ. ಇದು ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವಂಥದ್ದು. ಅಂಥ ಕುಟುಂಬದಿಂದ, ಅಂಥ ಫ್ಯಾಮಿಲಿಯಿಂದ ಇಂಥ ತಪ್ಪು ಕೆಲಸಗಳು ಆಗಿದೆ. ಆದರೆ ಆ ತಪ್ಪು ಕೆಲಸವನ್ನು ಸರಿ ಮಾಡುವಂತಹ ಎಲ್ಲ ಅವಕಾಶಗಳು ಇದೆ. ಆದ್ದರಿಂದ ಅದನ್ನು ಮಾಡಬೇಕು ಅಂತೇಳಿ ತನ್ಮೂಲಕ ಒಂದು ಹೆಣ್ಣಿಗೆ, ಆ ಹೆಣ್ಣು ಹೆತ್ತಂಥ ಒಂದು ಮಗುವಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಆಗಬೇಕಿದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅವರು ಒಡಂಬಡಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿ ಒಂದು ಮಾತು. ಎರಡನೇದು, ಇದರಲ್ಲಿ ಹಲವು ಮಂದಿ ಕೈ ಸೇರಿಸಿದ್ದಾರೆ ಹೊರಗಿನಿಂದ. ಎಲ್ಲರೂ ಒಂದೇ ಸೈಡ್ನಲ್ಲಿ ಇದ್ದಾರೆ ಅಂತ ಎನಿಸ್ಬೇಡಿ, ಹೆಣ್ಣಿನ ಸೈಡಲ್ಲಿ ಇದ್ದಾರೆ ಅಂತ ಎನಿಸ್ಬೇಡಿ, ಆ ಕಡೆಯಿಂದ ಗಂಡಿನ ಸೈಡಲ್ಲೂ ಇದ್ದಾರೆ. ಇಲ್ಲದ್ರೆ ಆ ಹುಡುಗ ಇಷ್ಟು ಒಂದು ವಾರ ಏನೋ ಆಯಿತು, ತಪ್ಪಿಸಿಕೊಂಡು ಒಂದು ಕಡೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನನ್ನು ಉದ್ದೇಶಪೂರ್ವಕವಾಗಿ ಅವಿತರಿಸಲಾಗಿದೆ. ಸಲ ನಾನು ಮದ್ವೆ ಆಗ್ತೇನೆ ಅಂತೆಲ್ಲ ಮಾತಾಡಿದವನು ಸಡನ್ ಆಗಿ ಬಂದು ನಾನು ಮದ್ವೆ ಆಗುದಿಲ್ಲ ಅಂತ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದಾಗೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಅಷ್ಟು ಧೈರ್ಯ ಹೇಗೆ ಬಂತು ಅದರ ಮಧ್ಯದಲ್ಲಿ? ಅದು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಅವನ ಮನೆಯವರಿಗೆ ಯಾವಾಗ ವಿಷಯ ಗೊತ್ತಾಯ್ತು, ಅವನು ಸುರಿಗೆ ಹೇಳಿದ್ದು ನನ್ನ ಮನೆಯವರಿಗೆ ವಿಷಯ ಗೊತ್ತಾಗಬಾರ್ದು ಅಂತ. ಇವರು ಸಹ ಮನೆಯವರಿಗೆ ಗೊತ್ತಾಗದ ಹಾಗೆ ಇವರಿಗೆ ಮದುವೆ ಮಾಡುವಂತ ಪ್ರಯತ್ನದಲ್ಲಿ ಈ ಮನೆಯವರು ಇರಲಿಲ್ಲ. ಮಾಡಿದ್ರು ಅದು ತಪ್ಪಾಗತ್ತೆ. ಅದಕ್ಕೆ ಬೇಕಾಗಿ ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದಾರೆ. ಯಾಕಂದ್ರೆ ಅವರ ಮನೆಯವರು ಯಾರು ಅಂತ ಗೊತ್ತಿತ್ತಲ್ಲ. ಪುತ್ತೂರಿನಲ್ಲಿ ಪ್ರಭಾವಶಾಲಿ ಕುಟುಂಬದ ಒಂದು ಮಗು, ಅದರಿಂದ ಆ ಮನೆಯವರಿಗೆ ತಿಳಿಸದೆ ನಾವು ಏನು ಮಾಡಿದ್ರು ನಮ್ಮ ತಪ್ಪಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಆ ಸಂತ್ರಸ್ತ ಫ್ಯಾಮಿಲಿಯ ಮನೆಯವರು ಅವರಿಗೆ ತಿಳಿಸಿದ್ದಾರೆ. ಅವರು ಅದನ್ನು ಆ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ತಗೊಂಡು ಆ ಸಂದರ್ಭದಲ್ಲಿ ಏನು ಸಮಸ್ಯೆಗಳಿದೆ ಹೇಳಿ ಅದರ ನಂತರ ಅದನ್ನು ಮಾತುಕತೆ ಅಂತ ಮಾಡುವಂತ ಆಗುವಾಗ ಅವರು ಸಹ ಅವರ ಮನೆತನ, ಅವರ ಕುಟುಂಬ ಇದನ್ನೆಲ್ಲವನ್ನು ನೋಡ್ಕೊಂಡು ಬರಬೇಕು. ನಮ್ಮಲ್ಲಿ ಜಾತಿ ಪದ್ಧತಿ ಅಂತ ಒಂದು ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ಬಂದರೆ ಜಾತಿ ಪ್ರಮುಖರು ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಮ್ಮಲ್ಲಿ ಗೊತ್ತಿರುವಂಥ ಸತ್ಯಗಳದು. ಒಂದು ಹೆಣ್ಣುಮಗಳು ಬೇರೆ ಜಾತಿಯವರೊಟ್ಟಿಗೆ ಹೋದಂತ ಹೇಳಿದ ಕೂಡಲೇ ಆ ಹೆಣ್ಣುಮಗಳ ಇಡೀ ಮನೆಯನ್ನು ಆ ಜಾತಿಯಿಂದ ಹೊರಗಿಡುವಂಥ ಒಂದು ಕೆಟ್ಟ ಪದ್ಧತಿ, ಕೆಟ್ಟ ಸಂಪ್ರದಾಯ ಇಲ್ಲಿ ಇತ್ತು, ಈಗಲೂ ಕೆಲವೊಂದು ಕಡೆಯಲ್ಲಿ ಇದೆ. ಅದೇ ಗಂಡು ಒಬ್ಬ ಬೇರೆ ಜಾತಿಯ ಹೆಣ್ಣೊಬ್ಬಳನ್ನು ಪ್ರೀತಿಸಿ ಮದುವೆ ಆದ ಅಂತ ಹೇಳಿದರೆ ಅವರಿಬ್ಬರನ್ನು ಕುಟುಂಬದಿಂದ ದೂರ ಇಡುವಂತಹ ವ್ಯವಸ್ಥೆಯೂ ಇತ್ತು, ಈಗಲೂ ಇದೆ. ಅದರಿಂದಾಗಿ ಅವರು ಸಹ ಅವರ ಮನೆಯಲ್ಲಿ ಬೆಳೆದು ನಿಂತ ಮಗಳಿದ್ದಾಳೆ, ಈ ಹುಡುಗನಿಗೂ ಅಕ್ಕ ಇದ್ದಾಳೆ. ಅವಳ ಭವಿಷ್ಯವನ್ನು ಅವರು ಆಲೋಚನೆ ಮಾಡಬೇಕು. ಯಾಕಂದರೆ ಅವಳನ್ನು ಸಹ ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡುವಂಥ ಜವಾಬ್ದಾರಿ ಅವರಿಗಿದೆ. ಆದ್ದರಿಂದಾಗಿ ಅವರು ಸಹ ಆಗ ಈ ಜಾತಿ, ಗೋತ್ರ ಎಲ್ಲವನ್ನು ಆಲೋಚನೆ ಮಾಡಲೇಬೇಕಲ್ಲ. ನಾಳೆ ತನ್ನ ಮಗಳಿಗೆ ಈ ಕಾರಣಕ್ಕಾಗಿ ತೊಂದರೆ ಆಗಬಾರದು, ಸಂಬಂಧಗಳು ಬಾರದೆ ಇದ್ದರೆ ಏನು ಮಾಡುವುದು ಎನ್ನುವಂಥ ಭೀತಿ ಅವರ ಹತ್ರ ಇದ್ದೇ ಇರ್ತದೆ. ಆ ಕಾರಣಕ್ಕಾಗಿ ಅವರು ಆರಂಭದಲ್ಲಿ ಒಪ್ಪಿದ್ರು. ತದನಂತರ ಸಂಬಂಧಿಕರೊಟ್ಟಿಗೆ ವಿಚಾರ ವಿನಿಮಯ ಮಾಡಿದ ಸಂದರ್ಭದಲ್ಲಿ ಆಗ ಹುಡುಗಿಯ ಜಾತಿ ಯಾವುದು ಅಂತ ಬರ್ತದೆ. ಹುಡುಗಿಯ ಜಾತಿ ಅಂದರೆ ಏನು ಕೀಳು ಜಾತಿ ಏನು ಅಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ದೊಡ್ಡದಾದ ಮೇಲೆ ಇವ್ರ ಹತ್ರ ಬಂದಿರುವಂತದ್ದು. ದೊಡ್ಡದಾದ್ಮೇಲೆ ಸಮಸ್ಯೆ ಇವ್ರ ಹತ್ರ ಬಂದ ಮೇಲೆ ಅದಕ್ಕೆ ಅಲ್ಲೇ ಪರಿಹಾರನ ಹುಡುಕ್ಬೇಕಿಲ್ಲ. ಇಲ್ಲ, ಆದದ್ದು ಯಾಕಂತ ಹೇಳಿದ್ರೆ ನಿಮಗೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಹುಡುಗನ ಮನೆಯವರು ಮೊದಲಿಗೆ ಒಪ್ಪಿಕೊಂಡ ಹಾಗೆ ನಡ್ಕೊಳ್ಳಿಲ್ವಾ, ಮುಚ್ಚಳಿಗೆ ಸಮೇತ ಬರ್ಕೊಟ್ಟಿದ್ದಾರೆ, ನಡ್ಕೊಳ್ಳಿಲ್ಲ ಅಂತ ಆದ್ಮೇಲೆ ಆ ಹೆಣ್ಮಗಳ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು. ದೂರು ಕೊಟ್ಟಾಗ ಪೊಲೀಸರು ಸಹಜವಾಗಿಯೇ ಹುಡುಗನ ತಂದೆಯವರಿಗೆ ಫೋನ್ ಮಾಡಿದರು, ಹೀಗೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ಅಂತ ಹೇಳಿ. ಅವರು ಮಗನನ್ನು ಕರ್ಕೊಂಡು ಬಂದಿದ್ದಾರೆ. ಮಗ ಇದ್ದ, ಮಗ ಏನು ತಪ್ಪಿಸ್ಕೊಳ್ಳಿಲ್ಲ ಮಗ.
ಆಗ ಅಲ್ಲಿ ಮಾತಾಡಿದೆ. ಅವರು ಹೇಳಿದ್ರು, ಈಗ ಅವ್ರು ನನಗೆ ಹೇಳಿದರೆ ನಮಗೆ ವಿಷಯ ಗೊತ್ತಾಗಿದೆ, ನಾವು ಅದನ್ನು ಸೌಹಾರ್ದಯುತವಾಗಿ ಮುಗಿಸ್ತೇವೆ, ಕೇಸು ಮಾಡೋದು ಬೇಡ ಅಂತ ಹೇಳಿ. ಈ ನಡುವೆ ಈ ಸಂದರ್ಭದಲ್ಲಿ ಇವರು ಸಂತ್ರಸ್ತೆ ತಾಯಿ ಅಶೋಕ್ ರೈ ಅವರಿಗೆ ಫೋನ್ ಮಾಡಿದರು. ಅಶೋಕ್ ರೈ ಅವರು ಅವರ ಫೋನಲ್ಲೇ ಪೊಲೀಸರ ಹತ್ರ ಮಾತಾಡಿದರು. ಆಗ ಪೊಲೀಸರು ಹೇಳಿದರು ಅವರು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ. ಆದ್ದರಿಂದಾಗಿ ಅಶೋಕ್ ರೈ ಅವರು ಸಹ ಅದನ್ನು ಆ ರೀತಿಯಾಗಿ ಮುಗಿಸಿ ಅಂತ ಹೇಳಿದ್ದಾರೆ. ಸರಿ, ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಂತ್ರಸ್ತೆಯ ತಾಯಿ ನಮಿತಾ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಈಗ ಈ ಒಂದು ಸಮಸ್ಯೆ ಅನ್ನುವಂಥದ್ದು ತುಂಬಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಒಂದು ಇದರಲ್ಲಿರುವಂಥದ್ದು. ಸೊ ನೀವೇನು ಹೇಳ್ತೀರಾ, ನಿಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಥವಾ ನಿಮ್ಮ ಮಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಏನೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ ಅನ್ನೋ? ಇತ್ತೀಚೆಗೆ ತುಂಬಾ ಹೋರಾಟ ಮಾಡಿದ್ದೇನೆ. ಅಷ್ಟೇ ನನ್ನ ಜೊತೆ ಯಾರು ಇಲ್ಲ ಇತ್ತು, ಯಾವ ಸಂಘ ಸಂಸ್ಥೆಗಳು ಯಾರು ಇಲ್ಲ ಇತ್ತು. ಅದರಿಂದ ನಮ್ ಜಾತಿ ಕಮಿಟಿನವರೇ ವಿಶ್ವಕರ್ಮದವರು ಬಂದಿದ್ದಾರೆ, ಉಳಿದ ಎಲ್ಲ ಕಾಂಗ್ರೆಸ್ನವರಾಗ್ಲಿ ಬಿಜೆಪಿ ಅವರಾಗ್ಲಿ ಎಲ್ಲ ಈಗ ನಮ್ಗೆ ಸಪೋರ್ಟ್ ಇದ್ದಾರೆ. ನಮ್ಗೆ ಮಹಿಳಾ ಇದೆ ಸಪೋರ್ಟ್ ಇದೆ, ತುಂಬಾ ಸಪೋರ್ಟ್ ಗಳು ಈಗ ನನ್ಗೆ ಬರ್ತಾ ಇದೆ. ಇನ್ನು ಕೊಡ್ಬೇಕು ಅಂದ್ರೆ ನಮ್ಗೆ ಬೇಕಾದದ್ದು ಇಷ್ಟೇ, ಹುಡುಗನನ್ನು ನಮ್ಗೆ ತಂದು ನಿಲ್ಲಿಸಿ ರಿಜಿಸ್ಟರ್ ಮಾಡಿಸಿ ಕೊಡಿಸಿ, ಮಗಳಿಗೆ ನ್ಯಾಯ ಕೊಡಿಸಿ ಅಷ್ಟೇ. ಹುಡುಗನಿಗೆ ಶಿಕ್ಷೆ ಆಗ್ಲಿ ಆ ಇದ್ರಲ್ಲಿ ನಾವು ಮಾತಾಡ್ತಿಲ್ಲ. ಹುಡುಗ ಬರ್ಬೇಕು, ಎದುರು ಬಂದು ಅವನು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು, ಒಂದು ಮಗುವಿಗೆ ತಂದೆ ಸ್ಥಾನ ಕೊಡ್ಬೇಕವ, ಅಷ್ಟೇ ನಾವು ಕೇಳ್ತಿರೋದು. ಅಂದ್ರೆ ಈಗ ಈ ವಿಷಯದಲ್ಲಿ ನಿಮ್ಗೆ ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನಂತ ಯಾವುದೇ ಉದ್ದೇಶ ಇಲ್ಲ, ನಿಮ್ಮ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ. ಅವನ್ ಮಾಡಿದಕ್ಕೆ ನಾವು ಅವನಿಗೆ ಇದ್ ಮಾಡ್ಲಿಕ್ಕೆ ನಾವು ಅದ್ ಮಾಡುದಿಲ್ಲ. ಅಂದ್ರೆ ಅವರು ಹೇಗೆ ನಮ್ಮಿಂದ ತಪ್ಪಿಸ್ಕೊಂಡಿದ್ದಾರೆ, ಇತ್ತೀಚೆಗೆ ಎಲ್ಲೋ ಕೂತಿದಾನ ಅದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅವರು ಮಾಡಿದಾಗ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಯಾಕಂದ್ರೆ ನನ್ಗೆ ಬೇಕಾದ್ರೆ ನನ್ ಮಗಳ ಲೈಫ್, ಈಗ ಅವನನ್ನು ಜೈಲಿಗೆ ಕೂತ್ಕೊಳಿಸಿದ್ರು ಈ ತಾಯಿ ಮಗುವಿನ ಲೈಫ್ ಬಗ್ಗೆ ನಾನು ನೋಡ್ಕೊಳ್ಬೇಕು. ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿಲ್ಲ, ಅವನನ್ನು ಬರ್ಲಿ, ಹೊರಗಡೆ ಬರ್ಲಿ, ಮಗುವಿಗೆ ತಂದೆಯಾಗಿ ಒಂದು ನನ್ನ ಮಗಳಿಗೆ ಒಂದು ಗಂಡನ ಸ್ಥಾನವನ್ನು ಕೊಡ್ಲಿ ಅವ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಇತ್ತೀಚಿನ ದಿನಗಳಲ್ಲಿ ಹುಡುಗನ ತಂದೆ ತಾಯಿಯವರು ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ದಾರೆ ಮೇಡಮ್? ಇಲ್ಲ ಸರ್, ಇದ್ರಲ್ಲಿ ನಂತರ ಯಾವುದೇ ಮಾತುಕತೆ ಆಗ್ಲಿಲ್ಲ ನಮ್ಗೆ ಅವರಿಗೆ, ಯಾವುದೇ ಮಾತುಕತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ದು ಮಾತ್ರ? ಅಲ್ಲಿ ಮಾತ್ರ ಮೇಡಮ್. ನಂತರ ನಮ್ದು ಡೆಲಿವರಿ, ಈಗ ನಾನು ಕೇಸ್ ಕೊಟ್ಟ ನಂತರ ಡೆಲಿವರಿ ಆದದ್ದು ಯಾವ್ದು ಮಾತುಕತೆ ಇಲ್ಲ ನಮಗೆ. ಹಾಗೆ ಈಗ ಅವರು ನಿಮ್ಮ ಅಕೌಂಟಿಗೆ ಏನು 10,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ, ಹೌದಾ? ಸ್ಕ್ರೀನ್ ಶಾಟ್ ಹೌದು ಸರ್, ಅದು ಅಂದ್ರೆ ಹಾಸ್ಪಿಟ್ಲಿಗೆ ಅಲ್ಲಿ ಮಗು ತೆಗಿಸ್ಲಿಕ್ಕೆ ಅಂತ ಹೌದು ಕೊಟ್ಟದ್ದು. ಹೌದು, ವಿಷಯ ಗೊತ್ತಾದಾಗ ಮಗುವನ್ನು ತೆಗಿಸ್ಲಿಕ್ಕೋಸ್ಕರ ನಿಮ್ಗೆ ಹಣವನ್ನು ಹಾಕಿರುವಂತದ್ದು? ಹೌದು, ಹಾಕಿರೋದು. ಆಮೇಲೆ ನೀವು ಮಾತುಕತೆ ಎರಡು ಫ್ಯಾಮಿಲಿಯವರು ಕುತ್ಕೊಂಡು ಮಾತುಕತೆ ನಡೆಸಿದಾಗ ಅವನಿಗೆ 23 ಆಗುವ ಮುಂಚಿನ 22ನೇ ದಿನ ನಾವು ಮಾತುಕತೆಯಲ್ಲಿ ಮಾಡಿದ್ದು. ಹುಡುಗ ಹುಡುಗಿ ಮಾತಾಡ್ಲಿ ಅಂತ ಅವ್ರ ತಂದೆ ಮಾಡಿದ್ರು. ಅವ್ರು ಮಾತಾಡ್ಲಿ, ಅವರೆಲ್ಲ ಮುಂದೆ ಸಂಸಾರ ಮಾಡುವವರು, ಅವ್ರು ಸರಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಇದನ್ನು ಬಂದು ಹುಡುಗ ಮುಂದೆ ಹೇಳಿದಷ್ಟು ನಾನು ಮದ್ವೆ ಆಗುದಿಲ್ಲ. ಅಂದ್ರೆ ಅವನು 21 ವರ್ಷ ಆದ ಮೇಲೆ ಮದ್ವೆ ಆಗುದಿಲ್ಲ ಅಂತ ಹೇಳ್ತಿರುವಂತದ್ದು? ಅಲ್ಲ, 21 ವರ್ಷ ಆಗೋ ಮುಂಚೆನೆ ಹಿಂದೆ 22ನೇ ತಾರೀಕಿಗೆ ಬಂದಾಗ ಹಾಗೆ ಹೇಳಿದ್. ಇದಕ್ಕಿಂತ ಮುಂಚೆ ಮಗಳ ಹತ್ರ ಹೇಳಿದ ಇಷ್ಟೇ, ನಾನ್ ಮನೆಯವ್ರನ್ನ ಒಪ್ಪಿಸ್ತೇನೆ, ನನ್ಗೆ ನೀನು ಅವನೇ ಪ್ರಪೋಸಲ್ ಮಾಡಿದ ಕಾರಣ ನಾನ್ ಆ ಮನೆಗೆ ಒಪ್ಪಿಸ್ತೇನೆ ಅಂತ ಹೇಳಿದಾನೆ. ಯಾವಾಗ ತಂದೆ ತಾಯಿ ಈಗ ಈ ವಿಷಯ ಬಿತ್ತು ಅದ ನಂತರ ಅವ ಚೇಂಜ್ ಆದದ್ದು, ಅಂದ್ರೆ ಫುಲ್ ಚೇಂಜ್ ಆದ. ನಾನು ಒಪ್ಪುದಿಲ್ಲ, ನಾನು ಆಗುದಿಲ್ಲ, ನನ್ಗೆ ಅವರಿಗೆ ಬೇರೆ ಯಾರೋ ಇದ್ದಾರೆ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತೇನೆ ಅಂತ ಹಾಗೆ ಬರ್ತಾವ. ಮತ್ತೆ ಅವರ ತಂದೆ ತಾಯಿ ಸಪೋರ್ಟ್ ಇಂದ ಬರ್ತಿರೋದು. ತಂದೆ ತಾಯಿಯ ಒತ್ತಡಗಳಿಂದಾಗಿ ಮಗ ಬೇರೆ ರೀತಿಯಾಗಿ ಮಾತಾಡ್ತಿದ್ದಾನೆ, ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಈಗ ನಿಮ್ಮ ಮಗಳು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಗೊತ್ತಾಗಿರ್ಲಿಲ್ಲ ಅಂತೆ? ಮನೆಯಲ್ಲಿ ಯಾರು ಇಲ್ಲ ಇತ್ತಂತೆ. ಇಲ್ಲ. ಈಗ ಅವರ ತಾಯಿ ನಿಮ್ಮ ಮಗಳ ಟೀಚರ್ ಅಲ್ವಾ? ಹೌದೌದು, ಟೀಚರ್, ನಗರ ಟೀಚರ್. ಅಂದ್ರೆ ತಾಯಿ ಕೂಡ ನಿಮ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಮಾತನ್ನು ನೀವು ಹೌದು. ಅಂದ್ರೆ ಹಾಸ್ಪಿಟಲ್ ಇಂದ ಹೊರಗಡೆ ಬರುವಾಗ ಹೇಳಿದ್ದಾರೆ ಅವರು. ಅಂದ್ರೆ ನಾವು ಹುಡುಗನನ್ನು ಯಾವತ್ತು ನಾವು ಅವನಿಗೆ ಬೈಲಿಕ್ಕೆ ಆಗ್ಲಿ ಏನೇ ಇದಾಗ್ಲಿ ನಾವು ಹೋಗಿಲ್ಲ. ನನ್ಗೆ ತಿಳಿದ ನಂತರನು ನಾನು ಅವನಿಗೆ ಯಾವ ಮಾತು ಹೇಳಿದವಳಲ್ಲ. ಯಾಕಂದ್ರೆ ತಪ್ಪು ಇಬ್ರಿಂದನೂ ಆಗಿದೆ. ಅವನಿಗೆ ಬೈದು ಇವರಿಗೆ ಬೈದು ಏನು ಪ್ರಯೋಜನ ಇಲ್ಲ ಈ ಇದರಲ್ಲಿ. ಇಬ್ರು ಕುತ್ಕೊಂಡು ಹೋಗುವಂತ ಇದು ಅದ. ಅದಕ್ಕೆ ಎತ್ತವರು ಆದವರು ಅದನ್ನು ಇದ್ ಮಾಡ್ಕೊಂಡು ಹೋಗ್ಬೇಕು, ಅದು ತಪ್ಪನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ಹೊರತು ಅವರಿಗೆ ಸಪೋರ್ಟ್ ಕೊಡ್ಬಾರ್ದು. ಅಂದ್ರೆ ನೀನ್ ಆಗಬೇಡ, ನೀನು
ಇದ್ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅವ್ರು ಅದನ್ನೇ ಕಲಿತಾರಲ್ವಾ. ನಾವು ಹುಡುಗಿ ಇದ್ರದ್ದು ಪ್ರಶ್ನೆ, ಯಾಕಂದ್ರೆ ಮಗು ಸಹ ಬಂದಾಗಿದೆ ಈಗ, ಆಲ್ರೆಡಿ ಮಗು ಸಹ ಇದು ಡೆಲಿವರಿ ಆಗಿದೆ. ಹಾಗೆ ಈಗ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಅಂತ. ನಿನ್ನೆ ಮಂಗಳೂರಿನ 6ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು ನಿಮಗೆ ನೋಟಿಸ್ ಮಾಡಿತ್ತು. ನೋಟಿಸ್ ಮಾಡಿದ್ದು. ನೀವು ಹಾಜರಾಗಿದ್ದೀರಿ? ನಾನು ಹಾಜರಾಗಿದ್ದೇನೆ ಸರ್. ನ್ಯಾಯಾಧೀಶರು ನಿಮ್ಮ ಹತ್ರ ಯಾವ ಅಭಿಪ್ರಾಯ ಕೇಳಿದ್ರು? ಅಲ್ಲ, ಅವರು ಬೇಲ್ ಕೊಡ್ಬೇಕಾ ಬೇಡವಾ ಅಂತ ಕೇಳಿದ್ರು. ಬೇಲ್ ಕೊಡೋದು ಬೇಡ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಈ ವಿಚಾರ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತಲ್ಲ? ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಅಂದ್ರೆ ಇಷ್ಟು ನನ್ಗೆ ಮಾಡ್ಬೇಕಾ ಬೇಕಾ ಅಷ್ಟೇ ಕೇಳಿದ್ರು. ನಾನು ಹೇಳಿ ಬಂದಿದ್ದೇನೆ. ಯಾಕಂದ್ರೆ ಮತ್ತೆ ನೆಕ್ಸ್ಟ್ 10ನೇ ತಾರೀಕಿಗೆ ಇಟ್ಟಿದ್ದಾರೆ. ಇಟ್ಟಿದ್ದಾರೆ ಹಾಗೆ. ಮತ್ತೆ ಕಾನೂನು ಬಗ್ಗೆ ನಮಗೂ ಗೊತ್ತಿಲ್ಲ ಸರ್. ಅಲ್ಲಿ ಏನ್ ಮಾತಾಡ್ಬೇಕು, ಏನು ಎಂತ ವಿಷಯನೂ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ ಹಾಗೆ ಅಂದ್ರೆ ಏನು ಹೇಳಲಿಕ್ಕೆ ಅವರು ನಮ್ಗೆ ಅವಕಾಶ ಕೊಟ್ಟರು, ಅಷ್ಟನ್ನೇ ಹೇಳಿದ್ದೇನೆ ಅಷ್ಟೇ. ಅದಕ್ಕಿಂತ ಮೊದಲು ಸರ್ಕಾರಿ ವಕೀಲರ ಹತ್ರ ಮಾತಾಡ್ಲಿಲ್ಲ? ಅದು ಪೊಲೀಸ್ ಮುಖಾಂತರನೇ ನಾವು ಹೋದದ. ಮಾತಾಡ್ಲಿಕ್ಕೆ ನಾವು ಹೋಗಿ ಮುಟ್ಟುವಾಗೆಲ್ಲ ಆಗಿದೆ. ಅಂದ್ರೆ ಇಲ್ಲಿ ಮಗಳ ಜೊತೆ ಯಾರು ಇಲ್ಲ, ಅಲ್ಲಿ ಮಗುವಿನ ಕೆಲಸ ಎಲ್ಲ ಆಗಿ ಹೋಗ್ಬೇಕಲ್ಲ, ಮುಟ್ಟುವಾಗ ಲೇಟ್ ಆಗಿದೆ. ಅಷ್ಟೊತ್ತಾಗ ಅವರು ಕೋರ್ಟ್ ನ ಇದಕ್ಕೆ ಒಳಗಡೆ ಹೋಗಿ ಆಗಿದೆ. ಯಾರು ನಮ್ಗೆ ಮಾತಾಡ್ಲಿಕ್ಕೆ ಸಿಕ್ಕಿಲ್ಲ. ಪೊಲೀಸ್ ಮುಖಾಂತರನೇ ಹೋಗಿದ್ದೇವೆ ನಾವು ಒಳಗಡೆ. ಮೇಡಮ್, ನಿನ್ನೆ ಪ್ರತಿಭಾ ಕುಳಾಯಿ ಅವರು ನಿಮ್ಮ ಮನೆಗೆ ಬಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆ ಮಾತಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ನಿಮ್ಮ ಏನೆಲ್ಲ ಭರವಸೆಗಳನ್ನ ನೀಡಿದ್ದಾರೆ? ಅವರು ಖಂಡಿತ ನಿಮಗೆ ನಾವು ನ್ಯಾಯ ಒದಗಿಸಿ ಕೊಡ್ತೇವೆ, ಹುಡುಗನನ್ನು ಹುಡುಕಿ ತಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಕೊನೆಯದಾಗಿ ಈಗ ನಿಮ್ಮ ಮಗಳಿಗೆ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ನಿಮಗೆ ಬಂದಿದೆ? ಬಂದಿದೆ ಮೇಡಮ್. ಇಷ್ಟೆಲ್ಲ ಈ ಸಂಘಟನೆಗಳು ಎಲ್ಲ ಈಗ ನನಗೆ ಸಪೋರ್ಟ್ ಕೊಡ್ತಿದೆ. ಅದಲ್ಲದೆ ಮಹಿಳಾ ಇದು ಸಹ ಸಪೋರ್ಟ್ ಇದೆ. ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ದೆ. ಯಾಕಂದ್ರೆ ಅಷ್ಟು ನನ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಸಹ, ಯಾವುದೇ ಪಕ್ಷದವರಾಗ್ಲಿ ಎಲ್ಲರೂ ನನಗೆ ಈಗ ಸಪೋರ್ಟ್ ಕೊಟ್ಟಿದ್ದಾರೆ. ಮುಂದೆ ಬನ್ನಿ, ನಾವಿದ್ದೇವೆ ನಿಮ್ ಹಿಂದೆ ಅಂತ ಹೇಳಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು. ಸರ್, ಈಗ ಇವರಿಗೆ ಕೂಡ ಭರವಸೆ ಬಂದಿರುವಂತದ್ದು ನಮ್ಮ ಮಗಳಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ. ಖಂಡಿತವಾಗಿಯೂ ಪ್ರಕರಣದಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತದೆ. ನ್ಯಾಯ ಇದರಲ್ಲಿ ಮರೀಚಿಕೆ ಆಗುವುದಿಲ್ಲ, ಇದೊಂದು ಸ್ಪಷ್ಟ. ಯಾಕಂತ ಹೇಳಿದರೆ ಕಾನೂನಿನ ರೀತಿಯಲ್ಲಿ ಇದನ್ನು ಈಗ ಬಗೆಹರಿಸಿಕೊಳ್ಳಬೇಕಿದೆ. ಕಾನೂನನ್ನು ಹೊರತುಪಡಿಸಿ ಇದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪುತ್ತೂರು ಮಹಿಳಾ ಠಾಣೆಯಲ್ಲಿ FIR ಆಗಿರುವುದರಿಂದ ಆರೋಪಿ ಯುವಕ ಏನಿದ್ದಾನೆ ಅವನು ತಪ್ಪಿಸಿಕೊಂಡಿದ್ದಾನೆ. ಇವತ್ತಲ್ಲ ನಾಳೆ ಆತ ನ್ಯಾಯಾಲಯಕ್ಕೆ ಶರಣಾಗುವುದು ಆಗಲೇಬೇಕು. ಆ ಸಂದರ್ಭದಲ್ಲಿ ಆತನಿಗೆ ಜಾಮೀನು ಅಪ್ಲಿಕೇಶನ್ ಮೂವ್ ಮಾಡಿದ ಸಂದರ್ಭದಲ್ಲಿ ಈಗ ಆಂಟಿಸಿಪೇಟರಿ ಬೇಲ್ ಆದರೂ ಸಹ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ವಿಚಾರಣೆ ನಡೀತಾ ಇದೆ. ನಾಡ್ದು 10ನೇ ತಾರೀಕಿಗೆ ಅದರ ಬಗ್ಗೆ ಒಬ್ಜೆಕ್ಷನ್ಗೆ ಡೇಟ್ ಇಟ್ಟಿದ್ದಾರೆ. ಒಬ್ಜೆಕ್ಷನ್ ಆಗುತ್ತೆ. ಒಬ್ಜೆಕ್ಷನ್ ಮೇಲೆ ಜಾಮೀನು ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುವವರು ಜಡ್ಜಿಗಳು. ಆಗ ಆಲ್ಮೋಸ್ಟ್ ಇದರಲ್ಲಿ ಜಾಮೀನು ಕೊಡುವುದಿಲ್ಲ. ಯಾಕಂತ ಹೇಳಿದರೆ ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟೇಜ್, ಪ್ರಾಥಮಿಕ ತನಿಖಾ ಹಂತದಲ್ಲಿರುವಂತಹ ಪ್ರಕರಣ. ಇಂತಹ ಸಂದರ್ಭದಲ್ಲಿ ಒಂದು ಕಾಸ್ಗೇಬಲ್ ಅಫೆನ್ಸನ್ನ ಆರೋಪಿಗೆ ಜಾಮೀನು ಕೊಡಲಿಕ್ಕೆ ಯಾವ ಜಡ್ಜರು ಒಪ್ಪುವುದಿಲ್ಲ. ಸರ್, ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪುತ್ತಿಲ ಪರಿವಾರದ ಪ್ರಮುಖರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಪುತ್ತೂರಿನಲ್ಲಿ ನಡೆದಂತ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ ತುಂಬಾ ಹೋರಾಟಗಳು ನಡೀತಾ ಇದೆ, ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಖಂಡಿತ. ಮೊನ್ನೆ ನಡೆದಿರತಕ್ಕಂತಹ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿ ಕೊಡುವಂತದ್ದು ಸಾಮಾಜಿಕ ಜವಾಬ್ದಾರಿ ಎಲ್ಲರದ್ದು ಕೂಡ. ಆ ಹಿನ್ನೆಲೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಇವತ್ತು ಆರೋಪಿಯನ್ನ ಬಂಧನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ನಾವು ಇಲಾಖೆಗೂ ಕೂಡ ಒತ್ತಡವನ್ನ ತರತಕ್ಕಂತ ಮತ್ತು ತಕ್ಷಣ ಬಂಧನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಅವರ ಮೇಲೆ ಅವರ ಜೊತೆ ಮಾತುಕತೆಯನ್ನ ಮಾಡಿದ್ದೇವೆ. ಯಾರು ಈ ಅಪರಾಧವನ್ನ ಮಾಡಿದಾರ
ಆರೋಪಿಗಳನ್ನ ತಕ್ಷಣ ಬಂಧನ ಮಾಡಬೇಕು ಮತ್ತು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ನಾವು ಯಾವತ್ತೂ ಕೂಡ ಅವರ ಜೊತೆಗೆ ಇದ್ದೇವೆ ಅನ್ನುವಂತ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಸರ್, ನೀವು ಎರಡೂ ಕುಟುಂಬದವರ ಜೊತೆ ಮಾತುಕತೆನ ನಡೆಸಿದ್ದೀರಾ? ಯಾರು? ನೀವು ಎರಡೂ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ದೀರಾ? ಏನ್ ಹೇಳ್ತಾರೆ ನೋಡಿ, ಆ ಪ್ರಕರಣದಲ್ಲಿ ಆರಂಭದಲ್ಲಿ ಇದರ ಜೊತೆಗೆ ಮಾತುಕತೆಯನ್ನ ಮಾಡಿ ಮುಗಿಸಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಈ ಕ್ಷೇತ್ರದ ಶಾಸಕರು ಆರಂಭದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ಶಾಸಕರು ಸೇರಿಕೊಂಡು ಈ ಪ್ರಕರಣವನ್ನ, ಇದು ಎರಡು ಮನೆಯವರಿಗೆ ಸಂಬಂಧಪಟ್ಟಿರತಕ್ಕಂತ ಪ್ರಕರಣ ಆಗಿದ್ರಿಂದ ಇದು ಹೊರಗಡೆ ಹೋಗಬಾರದು ಮತ್ತು ಅದನ್ನ ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಆದ್ರೆ ಕೊನೆಯ ದಿವಸಗಳಲ್ಲಿ ಆ ಮಾತುಕತೆ ಆಗಿ ಕೊನೆಗೆ ಆ ದಿವಸಗಳು ಹತ್ತಿರ ಬರತಕ್ಕಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಇದು ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಮತ್ತೆ ಈ ಸಂದರ್ಭದಲ್ಲಿ ಮತ್ತೆ ನಾನು ಉಲ್ಲೇಖ ಮಾಡುವಂತದ್ದು, ಯಾರು ಆರಂಭದಲ್ಲಿ ಅದನ್ನ ಮುಗಿಸಬೇಕು, ಸೌಹಾರ್ದಯುತವಾಗಿ ಮುಗಿಸಿ ಆ ಎರಡೂ ಕುಟುಂಬಗಳು ಕೂಡ ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಶಾಸಕರು ಒಳ್ಳೆಯ ಹೆಜ್ಜೆಯನ್ನಿಟ್ಟಿದ್ದಾರೆ. ಅವರು ಅದನ್ನ ಇತ್ಯರ್ಥಪಡಿಸಬೇಕು ಮತ್ತು ನ್ಯಾಯವನ್ನ ಒದಗಿಸಿಕೊಡ್ಬೇಕು. ನಾವು ಖಂಡಿತ ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂತ, ಹಿಂದೂ ಸಮಾಜ ಸಹಕಾರವನ್ನು ಕೊಡ್ತಕ್ಕಂತ ಕೆಲಸ ಕಾರ್ಯವನ್ನ ಮಾಡುತ್ತೆ ಮತ್ತು ಇದನ್ನ ಯಾವತ್ತೂ ಈ ರೀತಿಯ ಕೃತ್ಯವನ್ನ ನಾವೆಲ್ಲ ಖಂಡಿಸ್ತೇವೆ ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಸರ್, ಇಷ್ಟು ದೊಡ್ಡ ಪ್ರಕರಣ ಆದ್ರೂ ಕೂಡ ಅಥವಾ ಈ ಪ್ರಕರಣ ದೊಡ್ಡದಾಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಆ ವಂಚನೆ ಮಾಡಿರುವಂತ ಹುಡುಗ ತಲೆಮರೆಸಿಕೊಂಡಿರುವಂತದ್ದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಖಂಡಿತ ಆ ಹುಡುಗನ ಮೇಲೆ FIR ದಾಖಲಾಗಿರುವಂತದ್ದು ತಮಗೂ ಕೂಡ ಗೊತ್ತಿದೆ. ಆ ಕೆಲಸ, ಆರೋಪಿಯನ್ನ ಬಂಧನ ಮಾಡುವಂತದ್ದು ಕೆಲಸ ಯಾರ್ದು? ಪೊಲೀಸ್ ಇಲಾಖೆಯವರು. ಅದಕ್ಕೋಸ್ಕರ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಯಾವತ್ತೂ ಕೂಡ ಗೌರವ ಇದೆ. ಯಾವ ಸಂದರ್ಭದಲ್ಲಿ ಕೂಡ ಈ ರೀತಿಯ ಘಟನೆಗಳು ಆದಂತ ಸಂದರ್ಭದಲ್ಲಿ ಶಕ್ತಿ ಮೀರಿ ಕೆಲಸವನ್ನ ಮಾಡಿ ಆ ಯಾರನ್ನ ಆರೋಪಿಗಳನ್ನ ಪತ್ತೆ ಹಚ್ಚತಕ್ಕಂತ ನೂರಾರು ಘಟನೆಗಳ ನಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಅವರಿಗೆ ಆಗ್ರಹ ಪಡಿಸುವಂತದ್ದು, ಯಾರು ಆರೋಪಿಗಳು ಇದ್ದಾರ ಅವರನ್ನ ಬಂಧನ ಮಾಡಬೇಕು ಮತ್ತು ಆ ಸಂತ್ರಸ್ತೆಗೆ ನ್ಯಾಯವನ್ನ ಕೊಡಬೇಕು ಅನ್ನೋದನ್ನ ಅತ್ಯಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ನಿಮ್ಮ ಪ್ರಕಾರ ಇದೀಗ ಇಷ್ಟು ಹೋರಾಟಗಳಾದ್ಮೇಲೆ ಕೊನೆಯದಾಗಿ ಸಂತ್ರಸ್ತೆಗೆ ಮತ್ತು ಅವರ ಮಗುವಿಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು? ಖಂಡಿತ ಸಿಗ್ಲೇಬೇಕು ಮೇಡಮ್. ಅದು ಯಾರ್ದು ತಪ್ಪಿದೆ ಆರೋಪಿಯನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ನ್ಯಾಯವನ್ನ ಸಿಗಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ನೂರಾರು ಸಂದರ್ಭಗಳಲ್ಲಿ ನಾವು ಕೆಲಸ ಕಾರ್ಯವನ್ನ ಮಾಡಿದ್ದೇವೆ. ಅದ ಹಿನ್ನೆಲೆಯಲ್ಲಿ ನಮಗೆ ಕೋರ್ಟಿನ ಮೇಲೆ ಗೌರವ ಇದೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇದೆ. ನ್ಯಾಯಾಂಗ ನ್ಯಾಯ ಕೊಡ್ತದೆ ಅಂತಕ್ಕಂತ ವಿಶ್ವಾಸದ ಜೊತೆಗೆ ಮತ್ತೆ ನಾವು ಇಲಾಖೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂತ ಕ್ರಮವನ್ನ ಕೈಗೊಳ್ತದೆ, ಆರೋಪಿಯನ್ನ ಬಂಧನ ಮಾಡ್ತದೆ ಅಂತಕ್ಕಂತ ವಿಶ್ವಾಸ ನಮ್ ಜೊತೆಗಿದೆ. ಸರ್, ಆದ್ರೆ ಈಗ ಅವರ ತಾಯಿ, ಸಂತ್ರಸ್ತೆಯ ತಾಯಿ ಈಗಷ್ಟು ನಮ್ ಜೊತೆ ಮಾತಾಡಿದ್ರು. ಅವ್ರು ಹೇಳೋ ಪ್ರಕಾರ ಅವರ ಉದ್ದೇಶ ಅವನಿಗೆ ಶಿಕ್ಷೆ ಕೊಡಿಸುವಂತ ಉದ್ದೇಶ ಅವರಲ್ಲಿಲ್ಲ. ಅವರಿಗೆ ಅವರ ಮಗಳಿಗೆ ನ್ಯಾಯ ಸಿಗ್ಬೇಕು, ಮದುವೆ ಆಗ್ಬೇಕು, ಅವನು ಆ ಮಗುವಿಗೆ ತಂದೆ ಅನ್ನುವಂತ ಒಂದು ಸ್ಥಾನನ ಕೊಡ್ಬೇಕು ಅನ್ನುವಂತ. ಖಂಡಿತ ನ್ಯಾಯ ಅನ್ನುವಂಥದ್ದು ನಾನು ಉಲ್ಲೇಖ ಮಾಡಿದ್ದು ಅದೇ. ಯಾರು ಈ ರೀತಿಯ ಕೃತ್ಯವನ್ನ ಮಾಡಿದಾರ ಅವರ ಮೇಲೆ ಈಗ FIR ದಾಖಲಾಗಿದೆ. ಅವರು ಕೊಟ್ಟಿರ್ತಕ್ಕಂತಹ ದೂರಿನ ಆಧಾರದಲ್ಲಿ ಕೋರ್ಟ್ ಅವರಿಗೆ, ನ್ಯಾಯಾಲಯ ಅವರಿಗೆ ನ್ಯಾಯವನ್ನ ದೊರಕಿಸ್ತದೆ ಅಂತಕ್ಕಂತ ವಿಶ್ವಾಸ ಇದೆ. ಸಂತ್ರಸ್ತೆಯ ಯಾವ ಆಶಯಗಳಿದೆಯಾ ಅದೆಲ್ಲವೂ ಇವತ್ತು ಕೋರ್ಟಿನ ಮುಖಾಂತರ ಬಗೆಹರಿಸ್ತದೆ ಅಂತಕ್ಕಂತ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೀವಿ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸರ್, ಇವರು ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳೋ ಪ್ರಕಾರ ಕೂಡ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದೇ ಉದ್ದೇಶ ನಮ್ಮೆಲ್ಲರದ್ದು ಅಂತ. ನೋಡಿ, ಇದು ಅತ್ಯಂತ ಕ್ಲಿಷ್ಟ ಪ್ರಕರಣ ಅಂತ ಹೇಳಿ ನಾವು ಈಗ ಭಾವಿಸ್ತಾ ಇದ್ದೇವೆ. ಈ ಪ್ರಕರಣವನ್ನು ಆರಂಭದಲ್ಲಿಯೇ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರೆ ಇದು ಸರಿಯಾಗಿ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾರು ಸಹ ಇದರಲ್ಲಿ ಹಾರ್ಮಗಳಿಲ್ಲ. ನನ್ನದೇ ಸರಿ, ನನ್ನದೇ ತಪ್ಪು ಅಂತ ಹಾರ್ಮಗಳಿಲ್ಲ. ಜಗನ್ನೀವಾಸ ರಾವ್ ಅವರು ಸಹ ಇದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳಿ ಹೇಳ್ತಾ ಇದ್ದರೆ ಅವರು ಸಹ ಒಪ್ತಾ ಇದ್ರು. ಅವರ ಮನಸ್ಸಿಗೆ ಏನು ಬಂತು, ಬೇರೆ ಬೇರೆ ವಿಚಾರಗಳು ಅವರ ಕಿವಿಗೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಅವರು ಸಹ ಇದರಲ್ಲಿ ನನ್ನ ಮಗನ ತಪ್ಪಿಗಿಂತ ಬೇರೆಯವರ ತಪ್ಪಿದೆ ಅಂತ ಹೇಳಿ ಭಾವಿಸಿದರು. ಆ ಮನಸ್ಸು ಅವರ ಒಬ್ಬ ತಂದೆಯಾಗಿ ಅವರಿಗೆ ಅಂತ
ಸಂಶಯ ಬರುವುದು ಸಹಜ. ಮತ್ತು ನನ್ನ ಮಗ ಚಿಕ್ಕ ಪ್ರಾಯದ ಹುಡುಗ, ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ಅರಿಯುವಂಥ ಪ್ರಾಯ ಅಲ್ಲ, ವಿದ್ಯಾಭ್ಯಾಸ ಮಾಡುವಂಥ ಪ್ರಾಯ. ಇಂತಹ ಸಂದರ್ಭದಲ್ಲಿ ಇಂತಹ ಕೃತ್ಯವ ಮಾಡಬಹುದ ಎನ್ನುವಂಥ ಸಂಶಯವು ಅವರಿಗಿತ್ತು. ಆ ಸಂಶಯದ ಹಿನ್ನೆಲೆಯಲ್ಲಿ ಅವರು ಈ ರೀತಿಯಾಗಿ ವರ್ತಿಸಿದ್ದಾರೆ ಮತ್ತು ಈ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದರೆ ಪುತ್ತೂರಿನಲ್ಲಿ ಈ ಹಿಂದೆ ಇಂಥ ಕೆಲವೊಂದು ಘಟನೆಗಳು ನಡೆದ ಉದಾಹರಣೆಗಳಿವೆ. ಆದ್ದರಿಂದಾಗಿ ತನ್ನ ಮಗನನ್ನು ಇದರಲ್ಲಿ ಸಿಲುಕಿಸುವಂಥ ಪ್ರಯತ್ನ ಮಾಡಿದರು ಎನ್ನುವ ಸಂಶಯ ಇರ್ಬೋದು ಅವರಿಗೆ. ಆದ್ದರಿಂದಾಗಿ ಅವರು ನನ್ನ ಮಗನ ಹತ್ರ ಮಾತಾಡಿಕೊಂಡು ನಾನು ಮುಂದಿನ ಹೆಜ್ಜೆ ಹೇಳಿದೆ. ಆಗ ಮಗ ಹೇಳಿದೆ, ನಾನು ಸುಸೈಡ್ ಬೇಕಾದರೆ ಮಾಡ್ತೇನೆ, ನಾನು ಆ ಹುಡುಗಿಯನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಇಂತಹ ಸಂದರ್ಭದಲ್ಲಿ ಒಬ್ಬ ತಂದೆಯಾಗಿ ಅವರು ಮಗನ ಪರವಾಗಿ ನಿಲ್ಲಬೇಕಿತ್ತು. ಈಗ ಅವರಿಗೂ ಸಹ ವ್ಯವಸ್ಥೆ ಏನಾಗಿದೆ ಎನ್ನುವುದು ಗೊತ್ತಾಗಿದೆ. ಆದ್ದರಿಂದ ಈಗ ಕಾನೂನು ಮೆಟ್ಟಿಲು ಹತ್ತಿದ ಮೇಲೆ ಕಾನೂನಲ್ಲಿ ಆಗ್ತದೆ ಅಂತ ನೋಡಬೇಕು. ಈಗ ಕಾನೂನಲ್ಲಿ ಏನಾಗ್ಬೋದು, ಅದನಿಗೆ ನಾಳೆ ಆಂಟಿಸಿಪೇಟರಿ ಬೇಲ್ ಆಗ್ಬೋದು. ಆಂಟಿಸಿಪೇಟರಿ ಬೇಲ್ ಆದರೆ ಅವರಿಗೆ ಒಂದು ಥರ ರಿಲೀಫ್ ಸಿಗ್ತದೆ. ಯಾಕಂತ ಹೇಳಿದರೆ ಇನ್ನು ಮಗ ಜೈಲಿಗೆ ಹೋಗುವುದಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಆ ಅವಕಾಶವನ್ನು ಬಳಸಿಕೊಂಡು ಅವರು ಮತ್ತೊಮ್ಮೆ ಮಾತುಕತೆಗೆ ಮುಂದಾಗಬೇಕು. ಯಾಕಂದರೆ ಬೇಲ್ ಅಂತ ಹೇಳಿದ ಕೂಡಲೇ ಯಾವ ಸಂದರ್ಭದಲ್ಲಿ ಅದು ಪರ್ಮನೆಂಟ್ ಅಲ್ಲ, ಯಾವುದೇ ಸ್ಥಳಕ್ಕೆ ಮಾತ್ರ ಸ್ವಲ್ಪ ದಿವಸದ ಮಟ್ಟಿಗೆ, ಸ್ಥಳಕ್ಕೆ ಮಾತ್ರ. ಯಾವುದೇ ಸಂದರ್ಭದಲ್ಲಿ ಅದು ಕ್ಯಾನ್ಸಲ್ ಆಗ್ಬೋದು. ಕಂಡೀಷನ್ಸ್ ಏನು ಬೇಲ್ ಕಂಡೀಷನ್ಸ್ ಇದೆ ಅದನ್ನು ಪಾಲಿಸಲಿಲ್ಲ, ವೈಲೇಷನ್ ಮಾಡಿದ್ರಲ್ಲಿ ಪೊಲೀಸರು ಒಂದು ರಿಪೋರ್ಟ್ ಹಾಕಿದ್ರು ಸಾಕಾಗ್ತದೆ ಕೋರ್ಟಿಗೆ ಬೇಲ್ ಕ್ಯಾನ್ಸಲ್ ಆಗಲಿಕ್ಕೆ. ಸಂತ್ರಸ್ತೆಯೇ ಬೇಲ್ ಅಪ್ಲಿಕೇಶನ್ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಬೇಲ್ ಕ್ಯಾನ್ಸಲ್ ಮಾಡಬೇಕಂತ ಹೋದರೂ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಆಗೋದಿಲ್ಲ ಅಂತ ಏನಿಲ್ಲ. ನಮಗೆ ಬೆದರಿಕೆ ಕೊಡ್ತಾ ಇದ್ದಾರೆ, ನಾವು ಕಂಪ್ಲೇಂಟ್ ಇಟ್ಟುಕೊಂಡು ನನಗೆ ಬೆದರಿಕೆ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು ಸಾಕಾಗುತ್ತೆ, ಬೇಲ್ ಕ್ಯಾನ್ಸಲ್ ಆಗುತ್ತೆ. ಅದು ಬೇಲ್ ಒಬ್ಬನಿಗೆ ತಾತ್ಕಾಲಿಕ ರಿಲೀಫ್ ಹೊರತು ಪರ್ಮನೆಂಟ್ ರಿಲೀಫ್ ಏನಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಸಹ ಆಲೋಚನೆ ಮಾಡಬೇಕು. ನಾಳೆ ಒಂದು ವೇಳೆ ಬೇಲ್ ಸಿಕ್ಕಿತು ಅಂತ ಇಟ್ಕೊಳ್ಳಿ, ರಿಲೀಫ್ ಸಿಕ್ತು, ಆ ಸಂದರ್ಭದಲ್ಲಿ ಪುನಃ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ವಿಚಾರವನ್ನು ಮುಗಿಸ್ಬೇಕು. ಒಂದು ವೇಳೆ ಬೇಲ್ ಸಿಗಲಿಲ್ಲ ಅಂತ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಪುನಃ ಒಂದು 3 ತಿಂಗಳು ಜಾಮೀನಾಗೋದಿಲ್ಲ, ಪುನಃ 3 ತಿಂಗಳು ಜಾಮೀನಾಗೋದಿಲ್ಲ. ಅದರಲ್ಲಿ ಚಾರ್ಜ್ ಶೀಟ್ ಆಗೋದು ಜಾಮೀನಾಗಲಿಕ್ಕೆ ಚಾನ್ಸಸ್ ಕಡಿಮೆ. ಆಗ DNA ಟೆಸ್ಟು ಅದು ಇದು ಎಲ್ಲವೂ ಬರುತ್ತೆ. ಅಬ್ಜೆಕ್ಷನ್ ಬರುವುದೇ ಅದಕ್ಕೆ DNA-ಗೆ. ಯಾಕಂದರೆ ಮಗುವಿಗೆ 3 ತಿಂಗಳಾಗದೆ DNA-ಗೆ ಸ್ಯಾಂಪಲ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿ ಎಲ್ಲ ಲೀಗಲ್ ಕಾಂಪ್ಲಿಕೇಶನ್ಸ್ಗಳ ಮತ್ತೆ ಕ್ರಿಯೇಟ್ ಆಗ್ತದೆ. ಅದರಿಂದಾಗಿ ಅವನಿಗೆ ಆಂಟಿಸಿಪೇಟರಿ ಬೇಲ್ ಆದರೆ ಇಮಿಡಿಯೇಟ್ ಆಗಿ ಆ ಬಗ್ಗೆ ಮಾತುಕತೆಯಾಗಿ ಮುಗಿಸ್ಬೇಕು. ಅದು ಇಬ್ಬರು ಒಟ್ಟಾಗ್ತಾರಂತ ಆದರೆ ಪೊಲೀಸರನ್ನು ಸಮಜಾಯಿಸಿ ಮಾಡಿ ಆ ಪ್ರಕರಣವನ್ನು ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಕ್ತಾಯಗೊಳಿಸಬಾರ್ದಂತ ಏನಿಲ್ಲ. ಪೊಲೀಸರು ಮನಸ್ಸು ಮಾಡಿದರೆ ಯಾವ ಪ್ರಕರಣವನ್ನು ಮುಕ್ತಾಯಗೊಳಿಸ್ತಾರೆ, ಆ ರೀತಿ ಮಾಡ್ಬೋದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆ ಹೆಣ್ಣು ಮಗುವಿಗೆ ಮತ್ತು ಆ ಆದ ಮೇಲೆ ಸರ್, ಇಷ್ಟೆಲ್ಲ ಆದ್ಮೇಲೆ ಕೆಲವರು ಹೇಳೋ ಪ್ರಕಾರ, ಆಗ ಪ್ರತಿಭಾ ಕುಳೆ ಅವರು ಹೇಳಿದ ರೀತಿ, ಇಷ್ಟೆಲ್ಲ ಆದ್ಮೇಲೆ ಮದುವೆ ಮಾಡಿದ್ರೆ ಕೂಡ ಅವರು ಯಾವ ರೀತಿ ಇರ್ಬೋದು ಅನ್ನುವಂಥದ್ದು, ಅದಕ್ಕೆ ಏನಾದ್ರು ವ್ಯವಸ್ಥೆಗಳಾಗುತ್ತಾ ಕಾನೂನು ಪ್ರಕಾರ? ಇಲ್ಲ, ಏನು ತೊಂದರೆ ಆಗದಿರೋ ರೀತಿ ಮುಚ್ಚಳಿಕೆ? ನೋಡಿ, ಮುಚ್ಚಳಿಕೆ ಅಂತಲ್ಲ, ಮದುವೆಯೇ ಒಂದು ಮುಚ್ಚಳಿಕೆ. ಮದುವೆಯೇ ಒಂದು ಮುಚ್ಚಳಿಕೆ, ಕಾನೂನಾತ್ಮಕವಾಗಿ ಅದುವೇ ಒಂದು ಮುಚ್ಚಳಿಕೆ. ಅದಕ್ಕೆ ಬೇರೆ ಒಂದು ನೀವು ಮುಚ್ಚಳಿಕೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಹಲವಾರು ನಿದರ್ಶನಗಳಿವೆ. ಮದುವೆ ಮನೆಯಲ್ಲಿ ಗಲಾಟೆ ಆಗಿ ಬೇರೆ ಬೇರೆ ಆಗಿ ಪುನಃ ಒಟ್ಟಾಗಿ ಸರಿಯಾದ ರೀತಿಯಲ್ಲಿ ಸಂಸಾರ ಮಾಡಿದವರು ಇದ್ದಾರೆ. ಅದು ಅವರವರ ಮನೋಸ್ಥಿತಿಯನ್ನು ಹೊಂದಿಕೊಂಡು ಹೋಗಿರುವಂಥದ್ದು. ಯಾಕಂದರೆ ಅವರಿಬ್ಬರು ಹಲವು ವರ್ಷಗಳಿಂದ ಒಟ್ಟಾಗಿ ಪ್ರೀತಿಸ್ತಿದ್ದಂಥ ಜೋಡಿಯಾಗಿದೆ. ಈಗ ತಾತ್ಕಾಲಿಕವಾಗಿ ಈ ವಿಚಾರದಲ್ಲಿ ಅವರ ಮಧ್ಯೆ ಮನಸ್ತಾಪ ಬಂದಿರ್ಬೋದಾದರೂ ಆ ಮನಸ್ತಾಪ ಪೂರ್ತಿಯಾಗಿ ಉಳ್ಕೊಳ್ಳೋದಿಲ್ಲ. ನಿಮಗೆ ಪ್ರಾಯ ಕಳೆದ ಹಾಗೆ ಮನಸ್ಸು ಮಾಗ್ತಾ ಹೋಗ್ತದೆ. ಆದ್ದರಿಂದ ಅವರಿಗೂ ಆ ಜವಾಬ್ದಾರಿಗಳು ಬರ್ತಾ ಹೋಗ್ತದೆ. ಇನ್ನು ಆ ಒಂದ್ಸಲ ಈ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡಿದ್ಮೇಲೆ ಮತ್ತೆ ಸರಿ ಆಗ್ತದೆ. ಅದರಿಂದ ಸರಿಯಾಗುದಿಲ್ಲ. ನೀವು ಗಲಾಟೆ ಎಲ್ಲ ಮಾಡಿ ಅದು ಇನ್ನು ಮುಂದಕ್ಕೆ ಅವರು ಹೇಗೆ ಸಂಸಾರ ಮಾಡ್ತಾರೆ ಅಂತ ಆ ಬಗ್ಗೆ ಹೆದರುವುದೇ ಬೇಡ. ಅವರು ಚೆನ್ನಾಗಿಯೇ ಸಂಸಾರ ಮುಂದುವರಿಸ್ಕೊಂಡು ಹೋಗ್ತಾರೆ. ಜವಾಬ್ದಾರಿ ಬರಬೇಕು. ಅವನ ಕಾಲ ಮೇಲೆ ನಿಲ್ಲುವಂಥ ಸ್ಥಿತಿಗೆ ಅವನು ಬರಬೇಕು. ಆ ಹೆಣ್ಣು ಮಗು ಸಹ ಈಗ
ಶಿಕ್ಷಣ ಮುಂದುವರಿಸ್ತಾ ಇದ್ದಾರೆ, ಅವರು ಅದನ್ನು ಮುಂದುವರಿಸಬೇಕು. ಆಗ ಇಬ್ಬರು ಸಹ ಅವರವರ ಕಾಲ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಬಂದ ಮೇಲೆ ಸಹಜವಾಗಿ ಅದು ಒಂದು ರೀತಿಯಲ್ಲಿ ಆದರ್ಶ ದಂಪತಿಗಳಾಗಿ ಮುಂದುವರಿತಾರೆ. ನಮ್ಮ ಆಶಯ ಕೂಡ ಅದೇ ಅಂತ ಹೇಳ್ತಾ, ಏನೇ ಆಗಲಿ ಸಂತ್ರಸ್ತೆಗೆ ಮತ್ತು ಅವರ ಮಗುವಿಗೆ ನ್ಯಾಯ ಸಿಗಲಿ ಅನ್ನುವಂಥ ಒಂದು ಆಶಯಗಳನ್ನು ಹೇಳ್ತಾ ಇವತ್ತಿನ ಸುದ್ದಿಗುದ್ದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ನಿಮ್ಮ ಅನುಭವಗಳನ್ನು ಅಥವಾ ನಿಮ್ಮ ಒಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲೆಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದ್ಯಾ. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.